This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Badravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. McCoy. A promise of happiness. Supportive partner, Downstar Studio, Adyar, Bangalore. Dance, warriors. Stylish look, nodi kuniyona dance warriors. Ee tudunada spurtiya, mai manadi tumbuta kuniyona dance warriors. Dance warriors. Thank you. Okay. ನಿಖಿಲ ನಡಕುಲ್ದು ನಿಖಿಲ ಟಿವಿ ತೊಗೊಂದಲ್ಲರ ಐತ ಉಲೈಡ್ ಬರ್ಪುನಂಚನ ನಮ್ಮ ಟಿವಿ ತೊಗೊಂದಲ್ಲರ ಥ್ಯಾಂಕ್ ಯು ಸೋ ಮಚ್ ಶೋಕ್ ಏನಂದು ಪುನಂಚನ ಐ ಮೀನ್ ಟು ಸೇ ಶೋ ತೊಂದು ಪುನಂಚನ ಮಾತ ಅಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕಲ್ನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಮ್ಮನಕ್ಲಿಗೆ ಚಿಕ್ಕಮ್ಮನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿಯಾಕ್ಲಿಗೆ ಇಲ್ಲದಾಗ್ಲಿಗೆ ಆ್ಯಂಡ್ ಇಲ್ಲದ ಬಡಿದಿಲ್ಲದಕ್ಲಿಗೆ ಮಾತಾಡಲ್ಲ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ದ ಶೋ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪಾನ್ ಪೇಂಟ್ಸ್. ಸೊ ತುಂಬ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಇವಾಗ ಎಪಿಸೋಡ್ ಹೋಗ್ತಾ ಹೇಗಾಗಿದೆ ಅಂತಂದರೆ ತುಂಬ ಜನ ಕೇಳ್ತಾರೆ ಸೊ ನೆಕ್ಸ್ಟ್ ಎಪಿಸೋಡ್ ಹೇಗಿದೆ, ಯಾರಿರ್ತಾರೆ, ಯಾರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಚರ್ಚೆಗಳು ಆ್ಯಂಡ್ ಕಮೆಂಟ್ಗಳೆಲ್ಲ ಯಾವಾಗ ಶುರು ಆಗುತ್ತೆ ಆವಾಗ ಜನರು ಕಾರ್ಯಕ್ರಮವನ್ನು ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಿ ತನಕ ಸಪೋರ್ಟ್ ಮಾಡ್ತೀರಾ ಅಲ್ಲಿ ತನಕ ಇಂತಹ ಬ್ಯೂಟಿಫುಲ್ ಆಗಿರುವಂತಹ ಕಾರ್ಯಕ್ರಮಗಳು ನಮ್ಮ ಟಿ ವಿಯಲ್ಲಿ ಬರ್ತಾನೆ ಇರುತ್ತೆ. ಆ್ಯಂಡ್ ಈ ಒಂದು ಡ್ಯಾನ್ಸ್ನ ವೇದಿಕೆ ಕೇವಲ ಡ್ಯಾನ್ಸ್ನ ವೇದಿಕೆ ಮಾತ್ರ ಅಲ್ಲ, ಮನೋರಂಜನೆಯನ್ನು ಹಂಚುವಂತಹ ಒಂದು ವೇದಿಕೆ. ಆ ವೇದಿಕೆಯಲ್ಲಿ ಕೇವಲ ಡ್ಯಾನ್ಸರ್ಸ್ ಆ್ಯಂಡ್ ನಾನು ಇದ್ರೆ ಸಾಕಾಗಲ್ಲ, ಆ ಡ್ಯಾನ್ಸನ್ನು ನೋಡಿ ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಕೊಡುವಂತಹ ಜಡ್ಜಸ್ ಬೇಕಾಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಎಷ್ಟೇ ಒಳ್ಳೆ ಅಥವಾ ಎಷ್ಟೇ ಎಂಟರ್ಟೈನಿಂಗ್ ಶೋ ಆಗಿದ್ರು ಕೂಡ ಇಟ್ ಈಸ್ ಎ ಕಾಂಪಿಟೇಷನ್. ಸೊ ಹಾಗಾಗಿ ಕಾಂಪಿಟೇಷನ್ ಅಂತ ಬಂದಾಗ ಎಂಡಲ್ಲಿ ಮಾರ್ಕ್ ಖಂಡಿತವಾಗ್ಲೂ ಕೌಂಟ್ ಆಗುತ್ತೆ. ಸೊ ಅದನ್ನು ಕೊಡೋದಕ್ಕೆ ನಮ್ಮ ಜೊತೆ 3 ಜಡ್ಜಸ್ ಇದ್ದಾರೆ. 3 ಜನ ಕೂಡ 3 ರೀತಿಯಲ್ಲಿ ವಿಭಿನ್ನವಾಗಿ ಹೆಸರು ಸಂಪಾದನೆಯನ್ನು ಮಾಡಿರುವಂತಹ ಜಡ್ಜಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಸೂರಜ್ ಸನಿಲ್ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ಇವಾಗ ನಮ್ಮ ಟೀಮ್ ನೋಡುವಂತಹ ಪ್ರತಿಯೊಬ್ಬರು ಕೂಡ ಅವ್ರು ಅಲ್ಲಿದ್ದರು ಇಲ್ಲಿದ್ದರು ಹಿಂಗೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ತುಂಬ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ನಮ್ಮ ಜೊತೆ ನಮ್ಮ ಪಯಣದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಸೂರಜ್ ಸರ್, ಒನ್ಸ್ ಅಗೈನ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ರೂಪೇಶ್, ಆ್ಯಂಡ್ ಫಾರ್ ಯು ಆಲ್ಸೋ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಬಾರಿ ಲೇಟ್ ಆಗಿರ್ತಾನೆ, ವೆಲ್ಕಮ್, ನೋ ಪ್ರಾಬ್ಲಮ್. ಎಸ್ ಲೇಟೆಸ್ಟ್ ಆದ ಬಂದರು. ಥ್ಯಾಂಕ್ ಯು. ಆ್ಯಂಡ್ ಅಂಜನೆ ನಮ್ಮ ಕುಡ್ಲದಾರು ಅವ್ರನ್ನ ಹೇರ್ ಸ್ಟೈಲೇ ಡಿಫ್ರೆಂಟ್. ಅವ್ರ ಹೇರ್ ಸ್ಟೈಲ್ ನನಗೆ ಗೊತ್ತಾಗ್ನ ಕಿಶೋರ್ ಇರತ್ತೆ ಬರ್ಪುನ್ ಅಂಚಿಡ್ದು ಅಂದರೆ. ಸೊ ಕೇವಲ ಹೇರ್ ಸ್ಟೈಲ್ ಮಾತ್ರ ಇರುತ್ತೆ, ಅವ್ರನ್ನ ಡ್ಯಾನ್ಸ್ದ ಸ್ಟೈಲ್ ಡಿಫ್ರೆಂಟ್. ಆ್ಯಂಡ್ ಅವ್ರ ಮಲ್ತಿನ ಅಂಚಿನ ಅಚೀವ್ಮೆಂಟ್ ಡೆಫಿನೆಟ್ಲಿ ಅವ್ರೊಂದು ಎಡ್ಡೆ ಡ್ಯಾನ್ಸರ್ ಆಲ್ರೆಡಿ ಪ್ರೂವ್ ಮಾಡಿದ ಆತಂದ್ರೆ. ಆ್ಯಂಡ್ ಈ ವೇದಿಕೆದ ಎಡ್ಡೆ ಡ್ಯಾನ್ಸರ್ಸ್ನಾಗ ಅವ್ರು ಪೆಜ್ಜು ನಂಚನ ಕೆಲಸ ಮಲ್ತಂದಲ್ಲಿ ದಟ್ಸ್ ನಾನ್ ಅದರ್ ದ್ಯಾನ್ ಕಿಶೋರ್ ಅಮನ್ ಶೆಟ್ಟಿ. ಆ್ಯಂಡ್ ವೆಲ್ಕಮ್ ಟು ದ ಶೋ. And ರೂಪೇಶ್, ಎಂಕೊಂದೊಂಜಿ ಪಾತೆರಪ್ಪ ನೋಡಿತ್ತು ನೀರ್ಡ ಈ ಡಾನ್ಸ್ ವಾರಿಯರ್ಸ್ ದ ಒಂಜಿ ಶೋತ ಕಣ್ಣು ಪನ್ಪೇರತ ಅವು ರಾಕ್ ಸ್ಟಾರ್ ರೂಪೇಶ್. ವಾವ್, ಸೊ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ಆರ್ ಅ ವಂಡರ್ಫುಲ್ ಪರ್ಸನ್. ಥ್ಯಾಂಕ್ ಯು. ಇಂಚನಪ್ಪಲೆ ಅಟ್ ಲೀಸ್ಟ್ ಇರಗಾಲ ಒಂದು ಎಫರ್ಟ್ ಗೊತ್ತಾಣತ್ತೆ. ಥ್ಯಾಂಕ್ ಯು ಸೋ ಮಚ್. ಸೂರಜರಿಗೆ ಅರ್ಥನೇ ಆಯ್ತು ಗೀತಿ ಶೋ ಮಲ್ತದೆ. ಕುಸಲ್ ಬನ್ನಿ. ಎನಿವೇಸ್ ಆ್ಯಂಡ್ ಐದು ಒಟ್ಟಿಗೂ ರಡ್ಡ ಆಣಲು ಇತ್ತಿ ಬೆಟ್ಟಿಗೆ ಜನಗಳ ಬಗ್ಗೆ ಎಲ್ಲ ಒಂಜಿ ಬಾರಿ ಶೋಕದ ಜಜ್ ಇರಲಿ ಅಂತ ಆಣಲ್ ಶೋಕ್ ಉಪ್ಪಿರು. ಬಟ್ ನಮ್ಮ ಆಣಲ್ಗೆ ಏನು ಜನ ಪ್ರಶ್ನೆ. ಸೊ ಆ ಪ್ರಶ್ನೆಗಳು ಉತ್ತರ ಉಂಡು ಬಾರಿ ಬ್ಯೂಟಿಫುಲ್ ಆದ ಬ್ಯೂಟಿಫುಲ್ ಮಾತ್ರ ಆತ ಅವ್ರೊಂದು ಎಡ್ಡೆ ಆ್ಯಕ್ಟ್ರೆಸ್ ಅಂತ ಪ್ರೂವ್ ಮಾಡ್ತೀನಿ ಅಂಚಿನ ಆ್ಯಕ್ಟ್ರೆಸ್ ದಟ್ ಇಸ್ ನಾನು ಅದು ದ್ಯಾನ್ ನಮ್ಮ ಟಿ ವಿಡರ್ನ ಜರ್ನಿ ಶುರು ಮಾಡಿ. ಆ್ಯಂಡ್ ಇತ್ತೆ ಜರ್ನಿ ಭಯಂಕರ ಫಾಸ್ಟ್ ಆದ ಪೋಂದು ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ದಟ್ ಇಸ್ ನಾನು ಅದು ದ್ಯಾನ್ ಅನ್ವಿತಾ ಸಾಗರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಬರೀ ಬ್ಯೂಟಿಫುಲ್ ಮಾತ್ರನಾ ಆಗಿದ್ರೆ ನಾನು ಬ್ಯೂಟಿಫುಲ್ ಆಗಿರೋದಕ್ಕೆ ಮಾತ್ರ ಕೂತಿರೋದಾ? ಅಲ್ಲಲ್ಲ, ಅಂದರೆ ಎಪಿಸೋಡ್ ತುಂಬ ಇದೆ ಅಲ್ವಾ. ಈಗ ಬ್ಯೂಟಿಫುಲ್, ನೆಕ್ಸ್ಟು ಇದು ಏನು ಟ್ರೆಮೆಂಡಸ್, ಮತ್ತು ನೆಕ್ಸ್ಟ್ ಎಲ್ಲ ಬರ್ತಾ ಹೋಗುತ್ತೆ. ಯು ಕ್ಯಾನ್ ಸೇ ಐ ಆಮ್ ಅ ಗುಡ್ ಡ್ಯಾನ್ಸರ್ ಆಲ್ಸೋ. ಓ ನೀವು ಓಕೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಸೂರಜ್ ಸರ್ ಜೊತೆ ಚೆನ್ನಾಗಿ ಮಾಡಿದ್ರು. ಬ್ಯೂಟಿಫುಲ್ ಇತ್ತಿನಕಲ್ ಬೋರ್ಡ್ ಹಾಕೊಂಡು ಏತ ಪುರ್ಲು ದಾಂಡಲ್ಲಿ ಇತ್ತು ನಾನು. ಅಲ್ಲ ಹಾಗಲ್ಲ ಅನ್ವಿತಾ ಅವ್ರು. ಹೇಗೆ ಅಂದ್ರೆ ನೀವು ಎಷ್ಟೇ ದೊಡ್ಡ ಡ್ಯಾನ್ಸರ್ ಆಗಿರ್ಬೋದು, ಎಷ್ಟೇ ದೊಡ್ಡ ಆಕ್ಟರ್ ಆಗಿರ್ಬೋದು, ನೋಡ್ಬೇಕಾದ್ರೆ ಫಸ್ಟ್ ಹುಡುಗರ ಕಣ್ಣಿಗೆ ಕಾಣೋದು ಬ್ಯೂಟಿ ಅಲ್ವಾ, ಹಾಗೆ. ಓಕೆ, ಥ್ಯಾಂಕ್ ಯು ರೂಪೇಶ್.
ಓಕೆ ಎಸ್. ಏನು ಹೇಳ್ತೀರಾ ಈ ರೌಂಡ್ ಬಗ್ಗೆ, ಅಂದರೆ ಈ ಎಪಿಸೋಡ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಲಾಸ್ಟ್ ಎಪಿಸೋಡ್ ಅಂತೂ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಮಾಡಿಬಿಡುತ್ತೆ. ಇವಾಗ ಅಲ್ಲಿದ್ದೀವಿ ನಾವು. ಸೊ ಇವಾಗ ಪ್ಲೀಸ್ ಯಾರು ಕೆಳಗಡೆ ಕರ್ಕೊಂಡ್ಬಂದ್ಬೇಡಿ. ವಿ ಹ್ಯಾವ್ ಟು ಇವಾಗ ಎಲ್ಲದನ್ನು ಪ್ರೆಸ್ ಮಾಡೋಣ ಅನ್ನೋ ಒಂದು ಮೂಡಲ್ಲಿದೆ. ಎಲ್ಲ ಗೋಲ್ಡನ್ ಎಪಿಸೋಡ್ ಪ್ರೆಸ್ ಮಾಡೋಣ ಒಂದು ಮೂಡಲ್ಲಿದ್ದೀವಿ. ಸೊ ವಿ ರಿಯಲಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆ್ಯಂಡ್ ಲಾಟ್ ಫ್ರಮ್ ದಿಸ್ ಎಪಿಸೋಡ್. ಹೋಪ್ ಫಾರ್ ದ ಬೆಸ್ಟ್. ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಮಾತ್ರ ನಮಗೆ ಹರ್ಟ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ವಿ ರಿಯಲಿ ನೀಡ್ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಫ್ರಮ್ ಎವ್ರಿ ಒನ್ ಔಟ್ ದೇರ್. ಖಂಡಿತ ನಮಗೂ ಅದೇ ಎಕ್ಸ್ಪೆಕ್ಟೇಷನ್ ಇರೋವಂಥದ್ದು. ಆ್ಯಂಡ್ ನಮ್ಮ ಟಿವಿ ನೋಡ್ತಿರೋವಂತಹ ಪ್ರೇಕ್ಷಕರು ಕೂಡ ಇವತ್ತು ಅಂಥದ್ದೇ ಪರ್ಫಾರ್ಮೆನ್ಸ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ಡೆಫಿನೆಟ್ಲಿ ಬರಬಹುದು ಅನ್ನೋವಂಥ ಒಂದು ನಂಬಿಕೆ. ಈಗ ಒಂದು ಸೂಪರ್ ಆಗಿರೋವಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ ಬರ್ತಾ ಇದೆ ಪುತ್ತೂರಿನ ತಂಡ. ದಟ್ ಈಸ್ NV ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಪುತ್ತೂರು. ತಕ್ಷಣ ಆಪರೇಷನ್ ಮಾಡಬೇಕಾಗಿದೆ, ಇಲ್ಲದಿದ್ದರೆ ಮಗುವಿನ ಪ್ರಾಣಕ್ಕೆ ಅಪಾಯವಿದೆ. ಡಾಕ್ಟ್ರೇ, ನಾನು ಅನಾಥೆ. ನನ್ನ ಜೀವನದಲ್ಲಿ ಉಳಿದಿರುವುದು ನನ್ನ ಹೊಟ್ಟೆಯಲ್ಲಿರುವ ಮಗು ಮಾತ್ರ. ನನ್ನ ಮಾಂಗಲ್ಯ ಸರ ಅಡವಿಟ್ಟಾದರೂ ಸರಿ, ನನ್ನ ಮಗುವನ್ನು ಉಳಿಸಿಕೊಡಿ. ಕಂಗ್ರ್ಯಾಚುಲೇಷನ್ಸ್, ಹೆಣ್ಣು ಮಗು. ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲೂ ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳು ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳಿಗೆ ಹೆಚ್ಚಾಗಿ ಬಲಿಯಾಗುತ್ತಿದ್ದಾರೆ. ಇದನ್ನ ತಡೆಯುವ ಉದ್ದೇಶದಿಂದ ದೇಶ ಹಾಗೂ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಆಂಟಿ ಡ್ರಗ್ಸ್ ಟೀಮ್ ಅನ್ನ ಮಾಡಿ ದಂಧೆಯನ್ನ ತಡೆದು ಯಾರೆಲ್ಲ ವ್ಯಸನಿಗಳಿದ್ದಾರೋ ಅವರ ಮನವನ್ನ ಪರಿವರ್ತನೆ ಮಾಡಿ ಅವರಿಗೆ ಹೊಸ ಬದುಕನ್ನ ನೀಡುವಂತಾಗಬೇಕು. ಚಕ್ರವ್ಯೂಹ ಅದ ಭೇದಿಸೋ ಆತ್ಮ ಬಲವು ನಿನ್ನಲ್ಲಿ ಅಡಗಿದೆ ರಾಜ್ಯ. ನಿನಗೆಂದಿಗೂ ಸೋಲೆ ಇಲ್ಲ, ರಾತಕೋ ಸಂದೇಹ. ಕೆಚ್ಚಲೆಯಲ್ಲಿ ನಿಂತರೆ ನೀನು ಪ್ರೀತಿಯು ನಿನ್ನದೇ ಆದ. ಜಗವೇ ನಿನದು, ಜಯಿಸೋ ನಾಯಕ. ನೀತಿ ಮುಂದೆ ನಿನ್ನ ಕಾಯಕ. ನೀನೇ ರಥವು, ನೀನೇ ಸಾರಥಿ. ಛಲವೇ ನಿನ್ನ ಕಾಯೋ ಸಂಗತಿಯೋ. ಕನ್ನಡದ ಮೇರು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತನ್ನ ಜೀವಿತಾವಧಿಯ ಕೊನೆಯ ಚಿತ್ರದಲ್ಲಿ ವಿದ್ಯಾರ್ಥಿ ಸಮೂಹದಲ್ಲಿ ಅಂಟಿಕೊಂಡಿದ್ದ ಡ್ರಗ್ಸ್ ಪಿಡುಗನ್ನ ನಿರ್ಮೂಲನೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನ ನೀಡಿದ್ರು. ಕಾಲೇಜು ಹಂತದಲ್ಲಿಯೇ ಈ ದಂಧೆಯನ್ನ ತಡೆಗಟ್ಟಬೇಕು ಎಂಬುದನ್ನ ತೋರಿಸಿಕೊಟ್ರು. ಅವರ ವ್ಯಕ್ತಿತ್ವ, ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸೋಣ. ನಮ್ಮೆಲ್ಲರ ಪ್ರೀತಿಯ ಅಪ್ಪು, ನಿಮ್ಮ ನೆನಪು ಎಂದಿಗೂ ಚಿರಸ್ಮರಣೀಯ. ಓಕೆ ಎಲ್ಲರೂ ನೋಡೋದಕ್ಕೆ ಮಕ್ಕಳ ಥರನೇ ಇದ್ದೀರಾ. ಆ್ಯಂಡ್ ಮಕ್ಕಳೇ ಅಂತ ಅಂದರೆ ಎಷ್ಟನೇ ಕ್ಲಾಸ್ ಎಲ್ಲ?
7th. ಓಕೆ, ನೀವು 8th. ನೀವು 6th. ನೀವು 5th. ಓ ಮೈ ಗಾಡ್ 4th. ಓ ಮೈ ಗಾಡ್ 6th. ಮೈ ಗಾಡ್ 7th. ಯುವರ್ ಗಾಡ್ 6th. 9th. ಓಕೆ, 9th ನೀವೇ ಜಾಸ್ತಿ ಅಲ್ವಾ? ಓಕೆ, ನೀವೇ ಸೀನಿಯರು, ನೋ ಪ್ರಾಬ್ಲಮ್. ಸೊ ಖುಷಿ ಆಯ್ತಾ ನಿಮಗೆ? ಈ ಖುಷಿ ಆಯ್ತು ಸರ್. ತುಂಬ ಖುಷಿ ಆಯ್ತಾ? ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಯಾರು ಹೇಳಿದ್ರು ಆ್ಯಂಡ್ ಯಾವ ರೀತಿ ನಿಮಗೆ ಅನ್ನಿಸ್ತು ಬರಬೇಕು ಅಂತ? ಸರ್ ಹೇಳಿದ್ರು. ಸೊ ನಮಗೆ ಇಲ್ಲಿ ಬರಬೇಕಂತ ತುಂಬ ಆಸೆ ಇತ್ತು. ಹಾಂ ಹಾಂ. ಸೊ ಬಂದ್ರಿ, ಡ್ಯಾನ್ಸ್ ಮಾಡಿದ್ರಿ. ಸೊ ಇವಾಗ ಹೆಂಗಾಯ್ತು ಅಂತ ಕೇಳೋಣ. ಅಲ್ಲ, ಬೇಡ ಅಂದರೆ ಬೇಡ, ಬೇಕಾ? ಬೇಕಲ್ವಾ? ದ್ಯಾಟ್ ಇಸ್ ಇಂಪೋ. ನಂಗೊಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟ್? ಹಾಂ, ಲಾಸ್ಟಿಗೆ ಕೇಳ್ತಾನೆ ಕಮೆಂಟ್ಸ್ ಆದಮೇಲೆ. ಕಮೆಂಟ್ಸ್ ಆದಮೇಲೆ. ಓಕೆ, ಆಲ್ ದಿ ಬೆಸ್ಟ್ ಆಯಿತಾ? ಎನಿವೇಸ್, ಸೊ ನಿಮ್ಮ ರಿಕ್ವೆಸ್ಟ್ಗಿಂತ ಮುಂಚೆ ಕಮೆಂಟ್ಸ್ ಕೇಳೋಣ. ಆ್ಯಂಡ್ ಫಸ್ಟ್ ನಾವು ಎಲ್ಲಿಗೆ ಹೋಗೋಣ? ಅನ್ವಿತಾ ಸಾಗರ್ ಅವ್ರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಬೇಡ ಅನ್ವಿತಾ ಓಕೆ ಅಲ್ವಾ? ಹಲೋ ಮೇಡಮ್, ಅನ್ವಿತಾ ಓಕೆ ಅಲ್ಲ? ಅವ್ರು ಹೇಳಿದ್ಮೇಲೆ ನಾವು ಮುಂದೆ ಹೋಗೋದು, ಪ್ಲೀಸ್. ಹಾಯ್ NV ಡ್ಯಾನ್ಸ್ ಸ್ಟುಡಿಯೋ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಓಕೆ, ನಿಮ್ಮ ಡ್ಯಾನ್ಸ್ಗೆ ಬಂದರೆ ವೆರಿ ವೆಲ್ ಕೋಆರ್ಡಿನೇಟೆಡ್, ವೆರಿ ಕ್ಲೀನ್ ಟೈಡಿ ಸ್ಟೆಪ್ಸ್. ಆ್ಯಂಡ್ ನನಗೇನು ಅನ್ನಿಸ್ತು ಅಂದರೆ ಒಂದು ಜೆರಾಕ್ಸ್ ಕಾಪಿ ಬರ್ತಾ ಇರತ್ತಲ್ಲ, ಹಾಗನ್ನಿಸ್ತು. ಒಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ, ಬೇರೆಲ್ಲ ಜೆರಾಕ್ಸ್ ಕಾಪೀಸ್ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತು. ವೆರಿ ನೀಟ್ ಆ್ಯಂಡ್ ಕ್ಲೀನ್. ಆ್ಯಂಡ್ ದ ಕಾನ್ಸೆಪ್ಟ್ ಒಂದು ಸ್ಟೋರಿ ಟೆಲ್ಲಿಂಗ್ ಇತ್ತು. ಒಂದು ಡ್ಯಾನ್ಸಲ್ಲಿ ಸ್ಟೋರಿ ಟೆಲ್ಲಿಂಗ್ ಹೇಳಬೇಕು ಅಂತಂದರೆ ಇಟ್ ಈಸ್ ಅ ವೆರಿ ಗುಡ್ ಜಾಬ್, ನೈಸ್ ಜಾಬ್. ಕಷ್ಟನೂ ಇದೆ ಹಾಗೆಯೇ, ಯಾಕೆಂದರೆ ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ನಾವು ಲಾಸ್ಟ್ ಪರ್ಫಾರ್ಮೆನ್ಸ್ನ ಇನ್ನೂ ಮರ್ತಿಲ್ಲ. ಕುಚ್ ಕುಚ್ ಸಾಂಗಿಂದು ಸೇಮ್ ಥಿಂಗ್ ಇಟ್ ಇಸ್. ಒಂದು ಸ್ಟೋರಿ ಟೆಲ್ಲಿಂಗ್ ಇರುತ್ತಲ್ಲ ಒಂದು ಸಾಂಗಲ್ಲಿ, ಇಟ್ ಇಸ್ ಅ ವೆರಿ ನೈಸ್ ಥಿಂಗ್. ಸೊ ನೀವು ಅದೇನು ನಿಮಗೆ ಕೆಲಸ ಕೊಟ್ಟಿದ್ದಾರೋ ನಿಮ್ಮ ಕೋರಿಯೋಗ್ರಾಫರ್ ಯಾರು? ವಿತನ್ ಸರ್, ಶ್ರೇಯಸ್ ಸರ್ ಆ್ಯಂಡ್ ನಿರಂಜನ್ ಸರ್. ಓಕೆ, ಸೊ ಅವ್ರು ಕೊಟ್ಟಿರೋಂಥ ಕೆಲಸನ ತುಂಬ ನೀಟಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಸೂರಜ್ ಸನಿಲ್ ಹೇಗಾಯಿತು? ಹಾಯ್ NV ಡ್ಯಾನ್ಸ್ ಗ್ರೂಪ್. ಹಾಯ್ ಸರ್. ಹಲೋ, ಹೇಗಿದ್ದೀರಲ್ಲ? ಸೂಪರ್ ಸರ್. ತುಳು ಬರ್ಪುಂಡ? ಬರ್ಪುಜಿ ತುಳು ಬರಲ್ಲ. ಯಾವ ಊರು? ನಿಮ್ಗೆ ಅಷ್ಟೇ ಬರಲ್ವಾ? ಅಲ್ಲ ಯಾರಿಗೂ ಬರಲ್ವಾ? ಅವರೆಲ್ಲ ಬರ್ಪುಂಡು ಅಂತ ಹೇಳ್ತಿದ್ದಾರೆ. ಬರ್ಬೋಣ? ಬರ್ಬೋಣ? ಬರ್ಪುಂಡೆ ಏತೆ ಎಂಚೇನೆ ಪನಿತ್ ಪನಿತ್ ಬರ್ಪುಂಡೆ. ಪನಿತ್ ಬಾತ್ರ ನಮ್ಮ ಕೇತ್ಲ ಬಾತಿರಲ್ಲ ಆತ ಯಾವ. ಓಕೆ, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್. ಒಂದು ಸಿಂಪಲ್ ಸ್ಟೆಪ್ ಮುಖಾಂತರನೂ ಒಂದು ಒಳ್ಳೆ ಇಂಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಅನ್ನೋದು ನಿಮ್ಮ ಟೀಮ್ ನೋಡಿ ಯಾರಾದರೂ ಕಲಿಬೇಕು. ಯಾಕೆಂದರೆ ನೀವು ಮಾಡೋ ಮೂಮೆಂಟ್ಸ್ ಅಷ್ಟು ಈಸಿಯಾಗಿ ಕಾಣುತ್ತೆ, ಆದರೆ ವಿತ್ ಪರ್ಫೆಕ್ಷನ್ ನೀವು ವಿತ್ ಕೋಆರ್ಡಿನೇಟೆಡ್ ನೀವು ಮಾಡ್ತೀವಿ. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ನೀವು ಯಾವುದೇ ಪ್ರೊಫೆಷ್ನಲ್ ಟೀಮ್ಗೆ ಕಡಿಮೆ ಇಲ್ಲದಾಗೆ ಕೋಆರ್ಡಿನೇಷನ್ನ ಮೇಂಟೈನ್ ಮಾಡ್ತೀರಾ. ಕೋಆರ್ಡಿನೇಷನ್ ವೈಸ್ ಬಂದರೆ ತುಂಬ ವೆಲ್ ಕೋಆರ್ಡಿನೇಟೆಡ್ ಒನ್ ಆಫ್ ದ ಟೀಮ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ನೀವು ತೊಗೊಂಡಿರೋ ಕಾನ್ಸೆಪ್ಟ್ ಹಾಗೆ ಇವತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ ತುಂಬ ಜನ ತುಂಬ ವಿಷಯ ತೊಗೊಂಡು ಬಂದಿದ್ದಾರೆ. ಆದರೆ ಇಂಥ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಅದು ಈ ರೀತಿಯೂ ಅವರ ಮೂವಿ ಮುಖಾಂತರ, ಅಂದರೆ ಇದು ಒಂದೇ ಕಾನ್ಸೆಪ್ಟ್ ಅಂತಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮೂವಿ ಮುಖಾಂತರ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ. ಈಗ ಕೆಲವೊಂದು ಮೂವಿಯಲ್ಲಿ ತಂದೆ ತಾಯಿನ ಆಶ್ರಮಕ್ಕೆ ಕಳಿಸಬಾರ್ದು, ಈ ಥರದ್ದು ಮೆಸೇಜು ಕೊಟ್ಟಿದ್ದಾರೆ. ಸೊ ಅಂಥ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋದು ಕಮೆಂಡೇಬಲ್. ಇನ್ನು ಪುನೀತ್ ಸರ್ ಅಂದರೆ ವಿ ನೋ ಹಿ ಇಸ್ ಅ ಲೆಜೆಂಡರಿ ಪರ್ಸನ್, ಹಿ ನೋ ಆಲ್ ಅಬೌಟ್. ಸೊ ಅವರ ಇದರಿಂದ ನಾವು ತಕೊಂಡು ಮಾಡ್ತಾ ಇದ್ದೇವೆ. ಹೌದು ಮೇಡಮ್, ನನಗೆ ಸೂಪರ್ ಅನ್ಸು ನೀವು ಹೇಳಿರೋದು. ಅದೇ ಹಿ ಇಸ್ ಅ ಲೆಜೆಂಡರಿ ಪರ್ಸನ್. ನಿಮ್ಗೆ ಏನೆಲ್ಲ ಗೊತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ? ಹಿ ಇಸ್ ಅ ಲೆಜೆಂಡರಿ ಪರ್ಸನ್. ಅವರು ತೀರಿ ಹೋಗೋಕ್ಕಿಂತ ಮುಂಚೆ ತುಂಬ ಸಾಧನೆ ಮಾಡಿದ್ದಾರೆ. ಅನಾಥಾಶ್ರಮ ಇತ್ತು. ಆ್ಯಂಡ್ ಹಿ ಇಸ್ ಅ ನೈಸ್ ಡ್ಯಾನ್ಸರ್ ಆಲ್ಸೋ. ಸೂಪರ್, ಐ ಲೈಕ್ ಹಿಮ್. ಓಕೆ, ಸೂಪರ್. ದಟ್ ಈಸ್ ವಾಟ್ ಈವನ್ ಇಷ್ಟು ನಿಮ್ಮ ಏಜ್ನ ಮಕ್ಕಳಿಗೂ ಅವರು ಮುಟ್ಟಿದ್ದಾರೆ ಅಂದರೆ ಹಿ ಈಸ್ ಡೆಫಿನೆಟ್ಲಿ ಆ್ಯನ್ ಲೆಜೆಂಡ್ರಿ ಪರ್ಸನ್. ಆ್ಯಂಡ್ ರಿಯಲಿ ಎಲ್ಲರೂ ಮಿಸ್ ಮಾಡ್ತಿದ್ದಾರೆ ಅವರನ್ನು. ಸೊ ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾರಿ ರೂಪೇಶ್, ಪ್ಲೀಸ್. ಓಕೆ, ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ಎನರ್ಜಿ ಸ್ಟಾರ್ಟಿಂಗ್ ಆಫ್ ದ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಆಗ್ತಾ ಬರ್ತಿದ್ದಂಗೆ ಎನರ್ಜಿ ಲೋ ಆಗ್ತಾ ಇತ್ತು, ಅದನ್ನು ಒಂಚೂರು ನೋಡ್ಕೊಳ್ಳಿ. ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮೆಲ್ಲರ ಸ್ವಾಗ್ ಇದೆ ಅಲ್ಲ, ಆ್ಯಟಿಟ್ಯೂಡ್ ಇದೆ ಅಲ್ಲ, ತುಂಬ ಚೆನ್ನಾಗಿದೆ. ಮೇಂಟೈನ್ ದಟ್ ಆ್ಯಟಿಟ್ಯೂಡ್ ವೈಲ್ ಡ್ಯಾನ್ಸಿಂಗ್. ಯುವರ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ಡ್ಯಾನ್ಸಿಂದು ಆ ಸ್ಟೆಪ್ಸಲ್ಲಿ ಮಾಡ್ತಾ ಇರಬೇಕಾದ್ರೆ ಇಟ್ಸ್ ವೆರಿ ನೈಸ್. ಮೇಂಟೈನ್ ದಟ್. ಥ್ಯಾಂಕ್ ಯು. ಬೇಗ ಮುಗಿಸೋಣಿಲ್ಲ ಅಂದರೆ ಇನ್ನೊಂದೆಲ್ಲ ಪಾಯಿಂಟ್ ತೊಗೊಂಬರ್ತಾರೆ ಅವರು. ಮುಗಿಸೋಣಲ್ಲ ಬೇಗ. ಓಕೆ, ಸೊ ಕಿಶೋರ್ ಸರ್ ಹೇಗಾಯಿತು? NV ಡ್ಯಾನ್ಸ್ ಕ್ರೂ ಪುತ್ತೂರು ಅಲ್ವಾ? ಹಾಂ ಹೌದು ಸರ್.
ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಒಂದು ಕ್ಯೂಟ್ ಅಂದರೆ ಡಾಲ್ಸ್ ಥರ ಇದ್ದೀರಾ ಎಲ್ಲರೂ. ಆ್ಯಂಡ್ ನಿಮ್ಮ ಡಾನ್ಸ್ ಸ್ಟೈಲ್ ಅನ್ವಿ ಮೇಡಮ್ ಅವ್ರು ಹೇಳಿದಾಗೆ ನಿಮ್ಮ ಡಾನ್ಸ್ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ ಇಷ್ಟು ಸಣ್ಣದರಲ್ಲಿ ಆ ಸ್ಟೈಲ್ ಬರಬೇಕಂದ್ರೆ ಅದನ್ನೇ ಮೇಂಟೈನ್ ಮಾಡ್ತಾ ಹೋಗಿ ನೀವು ಒಂದು ಲೆವೆಲ್ ರೀಚ್ ಆಗ್ತೀರಾ. ಓಕೆ, ನಿಮ್ಮ ಕೊರಿಯೋಗ್ರಾಫರ್ ಆ್ಯಟ್ಸ್ ಆಫ್ ಟು ಯು. ಆ ಕೊರಿಯೋಗ್ರಾಫರ್ ನಿಮ್ಮನ್ನು ಹೇಗೆ ಯೂಸ್ ಮಾಡಬೇಕು ಸ್ಟೇಜಲ್ಲಿ ಹಾಗೆ ಮಾಡಿದ್ದಾರೆ. ಸೊ ನೀವೊಂದು ಕಾನ್ಸೆಪ್ಟು ತಗೊಂಡ್ಬಂದಿದ್ದೀರಾ. ಆ ಕಾನ್ಸೆಪ್ಟ್ ಆಗಲಿ, ನೀವು ಅದಕ್ಕೆ ಮಾಡಿರೋ ಕೊರಿಯೋಗ್ರಫಿ ಆ್ಯಂಡ್ ಯುವರ್ ಫಾರ್ಮೇಷನ್ಸ್, ಯುವರ್ ಕಾಸ್ಟ್ಯೂಮ್ಸ್, ನನಗೆ ಎಲ್ಲ ಓವರ್ ಆಲ್ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಯಾ, ಐ ವಿಶ್ ಯು ಆಲ್ ದ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಇಂಪ್ರೂವ್ಮೆಂಟ್ಸ್ ಎಲ್ಲ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ನಿಮ್ಮ ಇಂಪ್ರೂವ್ಮೆಂಟ್ ಕೂಡ ತುಂಬ ಖುಷಿ ಆಯಿತು. ನೀವು ಅನ್ವಿತಾ ಮೇಡಮಿಂದ ಅನ್ವಿ ಮೇಡಮಿಗೆ ಬಂದಿದ್ದೀರಾ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲೋ ಉರಿತಾ ಇದೆ. ನೀವು ನಮ್ಮ ಫೀಲ್ಡಿಗೆ ಬಂದುಬಿಟ್ರಿ, ನೋ ಪ್ರಾಬ್ಲಮ್. ಎನಿವೇಸ್, ವಿಶ್ ಯು ಆಲ್ ದ ಬೆಸ್ಟ್. ಏನು ರಿಕ್ವೆಸ್ಟ್ ನಿಮ್ಮದು? ಫೇಸ್ಬುಕ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ? ಅಲ್ಲ, ನಾನೊಂದು ಒಗ್ಗಟ್ಟು ಕೇಳ್ತೇನೆ. ಶಿ ಆಲ್ಸೋ ಆಸ್ಕ್. ಓ ಮೈ ಗಾಡ್. ಸೊ ನಾನು ಕೇಳ್ತೇನೆ ಫಸ್ಟ್ ಅನ್ವಿ ಮ್ಯಾಮ್. ಅವ್ರಿಗೆ ಕೇಳಬೇಕು, ಅವ್ರ ಮೂವರಿಗೆ ಕೇಳಬೇಕು ಕರೆಕ್ಟ್ ಆಗಿ. ಅವ್ರ ಹತ್ರನೇ ಕೇಳಿ, ಬೇರೆ ಯಾರ ಹತ್ರ ಸಹ ಕೇಳಬೇಡಿ. ಓಕೆ, ಐ ವಿಲ್ ಆಸ್ಕ್. ಓಕೆ ಕೇಳಿ. ರಾತ್ರಿ ರಾಜನಂತೆ ಮೆರೆಯುತ್ತೇನೆ, ಆದರೆ ಬೆಳಿಗ್ಗೆ ಆದರೆ ನಾನು ಪರಾರಿ. ಯಾರು ನಾನು? ಇಲಿ ಅಲ್ಲ, ನಿದ್ದೆ. ಕ್ಲೂ ಕೊಡಿ. ಸೂರ್ಯ, ಚಂದ್ರ, ಇಲಿ. ಚಂದ್ರ. ಯಸ್. ಆಪ್ಷನ್ ಟ್ರೋಫಿ ನಂಗೆ. ನೀವು ಕ್ಲೂ ಅಷ್ಟೇ ಕೊಡಬೇಕು. ನೋ, ಶಿ ಇಸ್ ಮೈ ಫೇವರೇಟ್ ಮ್ಯಾಮ್, ಸೊ ಐ ಆಸ್ಕ್. ಓಕೆ, ಲೆಟ್ ಇಟ್. ಆದ್ರೆ ವಿನ್ ಆಗಿದ್ದು ನಾನು. ನೀವೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಪ್ರಶ್ನೆ ಕೇಳೋದು. ಓಕೆ, ನೋ ಪ್ರಾಬ್ಲಮ್. ನಿಮ್ದು ಕೇಳಿ. ಇವಾಗ ನನಗೇನಾ? ಯಾರಿಗೆ? ಇವ್ರಿಗಾ? ಕೇಳಿ. ಓಕೆ, ಪ್ಲೀಸ್ ಕೇಳಿ. ಸುಲಭದ. ಎಲ್ಲರನ್ನೂ ಹತ್ತಿಸುತ್ತೇನೆ, ಮಾತ್ರ ನಾನು ಅಲ್ಲೇ ಇರುತ್ತೇನೆ. ನಾನು ಯಾರು? ಹೇಳಿ. ಎಲ್ಲರನ್ನೂ ಹತ್ತಿಸುತ್ತೇನೆ. ಏಣಿ. ಕರೆಕ್ಟ್. ಓ ಮೈ ಗಾಡ್. ಇನ್ನು ಬೇರೆ ಏನಾದ್ರು ನಿಮ್ಮ ಹತ್ರ ಇರ್ಬೋದು, ಬಟ್ ಆಪ್ಷನ್ ಕೊಡೋಂಗಿಲ್ಲ ನೀವು. ಇದು ನಿಮಗೆ. ನನಗೆ ಬೇಡ, ನಿಮಗೆ ಕೇಳಿ. ಕಷ್ಟದ ಟೈಮ್ ಇಲ್ಲ ಅದಕ್ಕೆ. ಕಷ್ಟದ ಎಷ್ಟು ಕಷ್ಟದಾಗ್ತದೆ ಅಷ್ಟು. ಇದು ಡ್ಯಾನ್ಸ್. ಯು ಶುಡ್ ಡು ಟ್ವರ್ಕ್. ಯು ಶುಡ್ ಡು ಟ್ವರ್ಕ್. Twerk, what is the twerk? Walking. You show me the twerk. Come on, Rupesh. ಇಲ್ಲ, ಅವ್ರಿಗೆಲ್ಲ ಪ್ರಶ್ನೆ ಕೇಳಿ ನನಗೆಲ್ಲ ಆಕ್ಟಿವಿಟಿನಾ? ಟ್ವರ್ಕ್ ಕ್ವಾರ್ಕೋ ಅಂತ. ಟ್ವರ್ಕ್ ಮಾಡಿ ತೋರಿಸಿ, ನನಗೆ ದೇವರನ್ನೇ ಗೊತ್ತಿಲ್ಲ. ಟ್ವರ್ಕ್ ಮಾಡಿ ತೋರಿಸಿ, ನಾನು ಮಾಡ್ತೀನಿ. ವಾ, ಕ್ಯಾ ಬಾತ್ ಹೈ ಯಾರ್, ಕ್ಯಾ ಬಾತ್ ಹೈ ಯಾರ್. Rupesh, you must do this. Do it. ವಾಟ್ ಈಸ್ ದಿಸ್ ಯಾರ್? ಅವ್ರಿಗೆ ಒಂದೇ ಕ್ಲಾಸ್ ಪ್ರಶ್ನೆ. ಜಡ್ಜಸ್ ಆಲ್ಸೋ ಬರಲಿ. ಜಡ್ಜಸ್ ಬೇಡ, ನಂದಾಯ್ತು. ಮಾಡ್ತಾರೆ. ಅಲ್ಲ, ಅವ್ರಿಗೆಲ್ಲ ಒಂದೇ ಕ್ಲಾಸ್ ಪ್ರಶ್ನೆ ಕೇಳಿ ನನಗೆ ಇಂಥದ್ದೆಲ್ಲ ಮಾಡಿಸಿದ್ರೆ ದಟ್ ಇಸ್ ರಾಂಗ್ ಅಲ್ವಾ? ನನಗೆ ಪ್ರಶ್ನೆ ಕೇಳಿ. ಬೇಬಿ ಲಿಸನ್. ಬೇಡ, ನೀವು ಮಾಡಬೇಕು. ವಾಟ್ ಇಸ್ ದ ನೇಮ್ ಆಫ್ ದ ಬೇಬಿ ಇಲ್ಲಿ ನೋಡಿ, ಇಲ್ಲಿ ಕೇಳಿ. ಡಿಫರೆಂಟ್. ಒಂದು ವಲ್ತಾ ರೂಪೇಶ್ ಅವು ಡೈಲಿ ಮಲ್ಪೋರತ್ತೆ, ಮಲ್ಪಲೆ. ನಿಮ್ಮ ಹೇಳಿ. ಫ್ಯಾಂಟಾಸ್ಟಿಕ್, ಸೂಪರ್. ಅದೇ ಹೇಗಾಯ್ತು? ಸೂಪರ್. ಥ್ಯಾಂಕ್ ಯು ಸೋ ಮಚ್. Twerking ಅಂತಂದ್ರೆ you have to move your bum, not your shoulders. Okay, bum is a very important part of the body and I can't move it for someone else, huh? Okay. I mean, sorry, I didn't mean anything. Excuse me? No, I didn't mean anything. Someone else. Someone else ಅಲ್ಲ. But someone else. ಅಂದ್ರೆ ಇಲ್ಲಿ ಸ್ಟೇಜ್ ಅಲ್ಲಿ ಎಲ್ಲ ನೀವು ಹೇಳ್ದಂಗೆ ಮಾಡಕ್ಕಾಗಲ್ಲ ಅಂತ ಅರ್ಥ. ನಮ್ದು ಇಂಗ್ಲಿಷ್ ವೀಕ್ ಇದೆ, ಡೋಂಟ್ ವರಿ. ಇನ್ ದ ಕಂಟ್ರಿ ಆಫ್ ದ ನೇಷನ್. ಥ್ಯಾಂಕ್ ಯು ಸೋ ಮಚ್. ಟೈಮ್ ಕಡಿಮೆ ಇದೆ, ನೀವು ನೆಕ್ಸ್ಟ್ ಬಂದಾಗ ನಾನು ರಜಾ ಹಾಕ್ತೀನಿ, ಆಯ್ತಾ? ಓಕೆ, ಇನ್ನೊಂದು ವಿಶ್ ಯು ಆಲ್ ದಿ ಬೆಸ್ಟ್. ನನ್ನದಲ್ಲ ಪ್ರಶ್ನೆ ಉಂಟಾ? ಇನ್ನೇನಾದ್ರು ನೆಕ್ಸ್ಟ್ ಬರಬೇಕಾದ್ರೆ ನಾವು ತುಂಬ ಬಿಸಿ ಇರ್ತೀವಿ, ಅವ್ರಿಗೆಲ್ಲ ಕೇಳಿ, ಆಯ್ತಾ? ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಆ್ಯಂಡ್ ಇವಾಗ ನೀವು ಹೇಳಬೇಕು ನಿಮ್ಮ ಸ್ಟೈಲಲ್ಲಿ ಹೆಂಗೋ ಹೇಳಿ. ವಿಲ್ ಟೇಕ್ ಎ ಶಾರ್ಟ್ ಬ್ರೇಕ್ ಅಂತ. We'll take a short break. Break. ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನೋನಿ. ಅದೇ ರೀತಿ ತುಂಬ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಕೋ ಸ್ಪಾನ್ಸರ್ ಆಗಿರೋವಂಥವ್ರು ನಮ್ಮ ಅರುಣಾ ಮಸಾಲಾಸ್.
ನಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ, ಬಟ್ ಕೆಲವೊಂದು ಸಲ ನಮಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸ್. ಇನ್ ಕೇಸ್ ಒಂದು ದಿನ ಅರುಣ ಮಸಾಲ ಮುಗಿದೋಗಿ ಯಾವುದೋ ಬೇರೆ ಮಸಾಲ ಹಾಕಿದ್ರೆ ನಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಕೆಲವೊಂದು ಸಲ ಹೇಳ್ತೀನಿ, ಯಾಕೆ ಅದು ಚೇಂಜ್ ಮಾಡಿದ್ರಿ ಹಾಗೆ ಹೀಗೆ ಅಂತ. ನೆಕ್ಸ್ಟ್ ಡೇ ಮತ್ತೆ ಅರುಣ ಮಸಾಲ ನಾವು ತೊಗೊಂಬರ್ತೀವಿ. ಸೊ ಅಂತಹ ಸ್ವಾದಕರವಾಗಿರುವಂತಹ ಪದಾರ್ಥ ಎಲ್ಲ ಮಾಡಬೇಕು ಅಂತಂದರೆ ಮನೇಲಿ ಯಾವತ್ತೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಟಿರಿ. ದ್ಯಾಟ್ ಈಸ್ ಅರುಣ ಮಸಾಲ. ಓಕೆ, ಸೊ ಇವಾಗ ಪರ್ಫಾರ್ಮೆನ್ಸ್ ಒಂದರ ನಂತರ ಇನ್ನೊಂದು ಬ್ಯೂಟಿಫುಲ್ ಆಗಿ ಎಂಟರ್ಟೈನಿಂಗ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಈಗ ಬರ್ತಾ ಇರೋವಂಥ ಒಂದು ತಂಡದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವರನ್ನು ನೋಡಿದ್ರೇ ನಮಗೆ ಖುಷಿ ಆಗುತ್ತೆ. ಮುದ್ದಾಗಿದ್ದಾರೆ, ಅದ್ರ ಜೊತೆಗೆ ಮನಸ್ಸಿಗೆ ಹತ್ತಿರ ಆಗ್ತಾರೆ. ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಮಂಗಳೂರಲ್ಲಿರೋವಂಥದ್ದು. ಸೊ ಅವರು ಪ್ರೀತಿಯ ಒಂದು ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಆ ಪರ್ಫಾರ್ಮೆನ್ಸ್ಗೆ ಮಾರ್ಕ್ ಕೊಡೋವಂಥದ್ದೇ ಕಷ್ಟ ಆಗ್ಬೋದು. ಯಾಕೆ ಅಂತಂದರೆ ಅವರು ಪ್ರೀತಿಯನ್ನು ತುಂಬಿ ನಮಗೋಸ್ಕರ ಒಂದು ಪರ್ಫಾರ್ಮೆನ್ಸನ್ನು ಪುನೀತ್ ರಾಜ್ಕುಮಾರ್ ಇವರನ್ನು ನೆನೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಐ ಬೆಟ್ ಯು ನಿಮಗೆ ಇದು 100% ಲೈಕ್ ಆಗುತ್ತೆ ಅಂತ. ಸೊ ಎರಡೂ ಕೈಗಳನ್ನು ಜೋಡಿಸಿ ಆ್ಯಂಡ್ ಚಪ್ಪಾಳೆ ಕೊಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ದಮ್. ಬದುಕೆಂಬುದು ಯಾವಾಗಲೂ ಇತರರನ್ನು ತಪ್ಪೆಂದು ತೋರ್ಪಡಿಸುವುದಲ್ಲ. ಬದುಕೆಂಬುದು ಯಾವಾಗಲೂ ನಮ್ಮನ್ನು ನಾವೇ ಅರ್ಥೈಸಿಕೊಳ್ಳುವುದು. ಬದುಕೆಂಬುದು ಇತರರೊಡನೆ ಸ್ಪರ್ಧೆಗೊಳ್ಳುವುದಕ್ಕಿಂತ ನಮಗೆ ನಾವೇ ಸ್ಪರ್ಧಿಗಳಾಗುವುದು. ಬದುಕಿನಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರೇ ನಮ್ಮ ಪುನೀತ. ಹಿಡ್ಕೊಂಡು ಹೇಳುವೆ ಅನ್ನದ ತೊತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡೋರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ. ಜೊತೆಗೆ ನಮ್ಮ ಸರೌಂಡಿಂಗಲ್ಲಿ ನಾವು ಬದುಕ್ತಿರೋವಂಥ ಒಂದು ವಾತಾವರಣದಲ್ಲಿ ಎಲ್ರಿಗೂ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಆ್ಯಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಯಾಕಂದರೆ ಅವಾಗ ಏನಾಗುತ್ತೆ, ನಮ್ಮ ಪಕ್ಕ ಇರೋ ಸರೌಂಡಿಂಗ್, ನಮ್ಮ ಪಕ್ಕ ಸುತ್ತಮುತ್ತ ಇರೋ ಜನ ಏನಾಗುತ್ತೆ, ಒಬ್ಬ ಮನುಷ್ಯ ಅವನು ಚೆನ್ನಾಗಿ ಬೆಳವಣಿಗೆ ಅವ್ನು ಚೆನ್ನಾಗಿ ಬೆಳಿಬೇಕು ಅಂತ ಟ್ರೈ ಮಾಡ್ತಾನೆ, ಜೊತೆಗೆ ಎಲ್ಲರಿಗೂ ಗೌರವಿಸ್ತಾ ಇದ್ದಾನೆ, ಮರ್ಯಾದೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೇ ಸಾಕು ನಿ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದು ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಎಲ್ಲ ಚೆನ್ನಾಗಿರೋ ಹಾಗಿದ್ರೆ ಟ್ರೀಟ್ಮೆಂಟ್ ಕೇಳ್ಕೊಂಡು ಆಸ್ಪತ್ರೆಗೆ ಯಾಕೆ ಹೋಗ್ತೀವಿ? ನ್ಯಾಯ ಕೇಳ್ಕೊಂಡು ಕೋರ್ಟ್ಗೆ ಯಾಕೆ ಹೋಗ್ತೀವಿ? ಒಳ್ಳೇದ್ ಮಾಡುವಂತ ದೇವಸ್ಥಾನಕ್ಕೆ ಯಾಕೆ ಹರಕೆ ಹೊತ್ಕೊಂತೀವಿ? ಹಾಗಾದ್ರೆ ಹೇಗಿದ್ರೆ ಅಂತ ಕೇಳಬಾರ್ದಾ? ಕೇಳ್ಬೋದು, ಕೇಳ್ಬೇಕು. ಹೇಗಿದ್ದೀರಿ ಅನ್ನೋದು ಇನ್ನೊಬ್ಬರ ಮೇಲೆ ಇರೋ ಕಾಳಜಿ. ಚೆನ್ನಾಗಿದ್ದೀನಿ ಅಂತ ಹೇಳೋದು ನಮಗೆ ಜೀವನದಲ್ಲಿರೋ ಭರವಸೆ. ಜೀವನ ನಿಂತಿರೋದೇ ಈ ಕಾಳಜಿ ಮತ್ತು ಭರವಸೆ ಮೇಲೆ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸುರ ರಾಜಿಸುರ ಆಡಿಸಿ ನೋಡು, ಬೆಳೆಸಿ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಲೈಫಲ್ಲಿ ಸ್ಪೀಡ್ ಬೇಕು, ಓಡ್ತಿರ್ಬೇಕು, ಪಕ್ಷಿ ತರ ಫ್ರೀಯಾಗಿ ಹಾರ್ತಿರ್ಬೇಕು. ಜೀವನದಲ್ಲಿ ಹುಚ್ಚುತನ ಇರಬೇಕು. ನೀನು ಬೀಳುವುದರಲ್ಲಿ ತಪ್ಪಿಲ್ಲ, ಆದರೆ ಬಿದ್ಮೇಲೆ ಮತ್ತೆ ಏಳುವುದೇ ಮನುಷ್ಯನ ನಿಜವಾದ ಕ್ವಾಲಿಟಿ. ಜೀವನನ ಹಾಗೇನೆ ಕಲಿಕೊಡ್ದು, ಅದರಲ್ಲಿ ಬರುವ ಪ್ರತಿ ಕ್ಷಣನ ಅನುಭವಿಸಬೇಕು.
ಸರಳತೆ, ಗೌರವ, ಸಹಾಯ ಈ ಎಲ್ಲ ಜೀವನ ಶೈಲಿಯ ಇನ್ನೊಂದು ಹೆಸರೇ ನಮ್ಮ ಪುನೀತ. ಓಕೆ, ಒಂದು ಬ್ಯೂಟಿಫುಲ್ ಆಗಿರೋಂತಹ ಪ್ರೀತಿಯಷ್ಟೇ ತುಂಬಿರೋಂತಹ ಒಂದು ಪರ್ಫಾರ್ಮೆನ್ಸನ್ನು ನೋಡ್ಕೊಂಬಂದಾಯಿತು. ದ್ಯಾಟ್ ವಾಸ್ ಸೈಂಟ್ ಅಗ್ನೆಸ್ ಸ್ಪೆಷಲ್ ಸ್ಕೂಲ್ ಮ್ಯಾಂಗಲೋರ್. ಆ್ಯಂಡ್ ಯು ಗಾಟ್ ಅ ಫ್ಯಾಂಟಾಸ್ಟಿಕ್ ಸ್ಮೈಲ್ ಆ್ಯಕ್ಚುಲಿ. ಆ ಸ್ಮೈಲ್ ಕೊಡಿ ಒಂದ್ಸಲ. ಚಪ್ಪಾಳೆ ಕೊಡಿ ಜೋರಾಗಿ. ವಾವ್, ಲವ್ಲಿ 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 ಲವ್ಲಿ. ವಾಟ್ ಈಸ್ ಯೋರ್ ನೇಮ್? ನಿಮ್ಮ ಹೆಸರೇನು? ಸುಮಾ ಅಂತ. ಸುಮಾ ಅಂತ. ವಾಟ್ ಈಸ್ ಯೋರ್ ನೇಮ್? ಅಲಿತಾ. ಎಷ್ಟನೇ ಕ್ಲಾಸು? 10th. ವಾವ್, ನೀವು ಎಷ್ಟನೇ ಕ್ಲಾಸು? ಕಟ್ಟಿಂಗ್ಗೆ ಹೋಗ್ತಾ ಇದ್ದೇನೆ. ವೆರಿ ಗುಡ್. ವಾಟ್ ಈಸ್ ಯೋರ್ ನೇಮ್? ಹರ್ಷಿತಾ. ಅಶ್ವಿಕಾ, ನೀವೇನು ಕಲಿಯೋದು? ಎಷ್ಟನೇ ಕ್ಲಾಸು? 10th ಸ್ಟ್ಯಾಂಡರ್ಡ್. ಎಲ್ಲಿ? ಸೈಂಟ್ ಆಂಗಲ್ಸ್ ಫಸ್ಟ್ ಸ್ಕೂಲ್. ಫ್ಯಾಂಟಾಸ್ಟಿಕ್. ವಾಟ್ ಈಸ್ ಯೋರ್ ನೇಮ್? ರಂಜಿತಾ. ರಂಜಿತಾ, ನೀವು ಎಷ್ಟನೇ ಕ್ಲಾಸು? 10th. ನೀವು ಏನು ಆಗಬೇಕು ಅಂತಿದ್ದೀರಾ ಕಲ್ತು? ಟೀಚರ್. ವೆರಿ ಗುಡ್. ಚಪ್ಪಾಳೆ. ಫ್ಯಾಂಟಾಸ್ಟಿಕ್. ವಾಟ್ ಈಸ್ ಯೋರ್ ನೇಮ್? ಯಶ್ರಾಜ್. ಓಕೆ, ಎಷ್ಟನೇ ಕ್ಲಾಸು? 10th. ವೆರಿ ಗುಡ್. ವಾಟ್ ಈಸ್ ಯೋರ್ ನೇಮ್? ಅನಿಶಾ. ನೀವು ಎಷ್ಟನೇ ಕ್ಲಾಸು? ಐ ಆಮ್ ಅ ರಾಕ್ ಸ್ಟಾರ್. ಓಕೆ, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ವಾಟ್ ಈಸ್ ಯೋರ್ ನೇಮ್? ಸುನೀತಾ. ನೀವು ಎಷ್ಟನೇ ಕ್ಲಾಸು? 10th. ನೀವೇನಾಗಬೇಕು ಅಂತ ಕಲ್ತು? SSC ಎಕ್ಸಾಮ್ ಇದೆ, ಎಕ್ಸಾಮ್ ಬರೀಕ್ಕೆ. Okay, all the best, all the best. And your dance was really, really awesome. Okay? Thank you. Yes. And ಏನು ಹೇಳ್ತೀರಾ ಕಿಶೋರ್? ಪ್ಲೀಸ್, ಕಿಶೋರ್ ಸರ್. ಶಬ್ದ ಬರ್ತಾ ಇಲ್ಲ ಮಾತಾಡಲಿಕ್ಕೆ. ಫಸ್ಟ್ ಆಫ್ ಆಲ್ ರೂಪೇಶ್, ನಾನೇನು ಹೇಳಬೇಕಂದ್ರೆ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಅಂತ ಇದೆಯಲ್ಲ, ಆ ಸ್ಪೆಷಲ್ ಅಂತ ತೆಗಿಬೇಕು. ಯಾಕೆಂದರೆ ಅಷ್ಟು ಟ್ಯಾಲೆಂಟ್ ಇದೆ ಇವ್ರ ಹತ್ರ. ವಾವ್. ಮತ್ತು ಐ ಸ್ವೇರ್ ನನಗೆ ಯು ಆರ್ ಡೆಫಿನೆಟ್ಲಿ ಸ್ಪೆಷಲ್. ಸೊ ಹಾಗಾಗಿ ಡ್ಯಾನ್ಸ್ ಹೇಗಾಯಿತು ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಫ್ಯಾಂಟಾಸ್ಟಿಕ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ವರ್ಡ್ ಇಲ್ಲ ಹೇಳೋಕ್ಕೆ ನಿಮಗೆ. ಸೀರಿಯಸ್ಲಿ ಆ್ಯಸ್ ಆಫ್. ವಾವ್, ಲವ್ಲಿ ಲವ್ಲಿ ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಅನ್ವಿತಾ, ಏನು ಹೇಳ್ತೀರಾ? ಅವಾಗಲಿಂದ ಹೇಳ್ತಾ ಇದ್ರಿ ತುಂಬ ಮಾತಾಡ್ತಾ ಇದ್ದೀನಿ ಅಂತೇಳಿ. ಇವಾಗ ಏನು ಮಾತಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರ ಡ್ಯಾನ್ಸಲ್ಲಿ ನಾವು ಏನಾದರೂ ಒಂದು ಫ್ಲಾಸ್ ಹುಡುಕ್ಬೋದು, ಏನಾದರೂ ಒಂದು ಇಂಪರ್ಫೆಕ್ಷನ್ಸ್ ಹುಡುಕ್ಬೋದು, ಅಥವಾ ನಮ್ಮ ಡ್ಯಾನ್ಸಲ್ಲಿ ಅಥವಾ ನಮ್ಮ ಲೈಫಲ್ಲೇ ತುಂಬ ಫ್ಲಾಸ್ ಇರುತ್ತೆ, ತುಂಬ ಇಂಪರ್ಫೆಕ್ಷನ್ಸ್ ಇರುತ್ತೆ. ಬಟ್ ಇವರನ್ನು ನೋಡಿದಾಗ ಅನಿಸುತ್ತೆ ಕಿ ದೇ ಆರ್ ಸೋ ಪರ್ಫೆಕ್ಟ್ಲಿ ಬ್ಲೆಂಡೆಡ್ ಅಂತ ಹೇಳಿ. ನನ್ನೊಂದು ಡ್ಯಾನ್ಸ್ ಮೂವ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸೀರಿಯಸ್ಲಿ ಮಾಡ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಇಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಸ್ಮೈಲ್ ಇದೆ. ಲೈಕ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ನಾವು ಬಂದು ಇಲ್ಲಿ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ. ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಗಿವ್ ಅಸ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಅನ್ನೋ ಥರ ಇತ್ತು ಅವ್ರ ಪರ್ಫಾರ್ಮೆನ್ಸ್. ತುಂಬ ಕ್ಯೂಟಾಗಿತ್ತು, ತುಂಬ ಮುದ್ದಾಗಿತ್ತು. ಐ ಡೋಂಟ್ ನೋ ವೆದರ್ ನಾನಾಗಲಿ ಅಥವಾ ನಾವೆಲ್ಲರೂ ಅವರನ್ನು ಜಡ್ಜ್ ಮಾಡೋಷ್ಟು ದೊಡ್ಡವ್ರು ಹೌದಾ ಅಲ್ವಾ ಅಂತ. ಚೆನ್ನಾಗಿತ್ತು. Yeah, fantastic. And last but not the least, Suraj sir, please. ಹಾಯ್ ಹಲೋ. ತುಂಬ ಚೆನ್ನಾಗಾಯಿತು ನಿಮ್ಮ ಡ್ಯಾನ್ಸ್, ಸೂಪರ್ಬ್ ಆಗಿತ್ತು. ಓಕೆ, ಥ್ಯಾಂಕ್ಸ್ ಸರ್. ಎಸ್, ನಿಮ್ಮ ಕಾಸ್ಟ್ಯೂಮು ಸೂಪರ್ಬ್. ವಿಚ್ ಕಲರ್ ಇಸ್ ದ್ಯಾಟ್? ರೆಡ್, ಮೈ ಫೇವ್ರೆಟ್. ಸಿ, ಐ ಆಮ್ ಆಲ್ಸೋ ವೇರಿಂಗ್ ರೆಡ್ ಆ್ಯಂಡ್ ವೈಟ್. ಯು ಆರ್ ಆಲ್ಸೋ ವೇರಿಂಗ್ ರೆಡ್ ಆ್ಯಂಡ್ ವೈಟ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ನಿಮ್ಮ ಡ್ಯಾನ್ಸ್. ಆ್ಯಂಡ್ ಫಾರ್ಮೇಷನ್ ಮಾಡಿದ್ರ, ಪುನೀತ್ ರಾಜ್ಕುಮಾರ್ ಸರ್ನ ಫೋಟೋ ತಂದ್ರ, ಎಲ್ಲ ತುಂಬ ಸೂಪರ್ಬಾಗಿ ಮಾಡಿದ್ರ ನೀವು. ಓಕೆ, ಸೊ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಎಲ್ಲರೂ ತೋರಿಸಿ. ಎಸ್, ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಂಗೆ ಗೊತ್ತಿಲ್ಲ, ಓಕೆ ರಿಲ್ಯಾಕ್ಸ್. ಓಕೆ, ಯಾರು ಡಾನ್ಸ್ ಟ್ರಿಬ್ಯೂಟ್ನ ಪುನೀತ್ ಸರ್ ನೋಡ್ತಾ ಇದ್ದಾರಾ ಇಲ್ವಾ ಗೊತ್ತಿಲ್ಲ, ಅವ್ರಿಗೆ ದೇವರ ಮಕ್ಕಳಂದರೆ ತುಂಬ ಇಷ್ಟ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಫಾರ್ಮೆನ್ಸ್ನ ಪುನೀತ್ ಸರ್ ನೋಡಿ ನಿಮ್ಗೆಲ್ರಿಗೂ ಡೆಫಿನೆಟ್ಲಿ ಆಶೀರ್ವಾದ ಮಾಡ್ತಾರೆ ಈ ಸಲ. ಓಕೆ, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು. ನೀವು ದೇವರ ಮಕ್ಕಳು, ಸೊ ನೀವು ಪ್ಯೂರಿಟಿಯಿಂದ ಒಂದು ಡ್ಯಾನ್ಸ್ನ ಮಾಡಿದ್ದೀರಾ ಅವರಿಗೋಸ್ಕರ. ಸೊ ಡೆಫಿನೆಟ್ಲಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಓಕೆ, ಸೂಪರ್. ಯಾರು ಕಲಿಸಿದ್ರು ಡ್ಯಾನ್ಸ್? ಸಿಸ್ಟರ್ ಇಲ್ಲ, ನಾನು ಅವ್ರನ್ನ ಸ್ಪೆಷಲ್ ಆಗಿ ಕರಿಬೇಕು ಅಂತ ಇದ್ದೆ ಅವ್ರನ್ನ. ಅಂದ್ರೆ ಅವ್ರ ಹಿಂದೆ ಇಬ್ರು ಟೀಚರ್ಸ್ ಇದ್ದಾರೆ. ಸೊ ಅವರು ಪ್ಲೀಸ್ ಬನ್ನಿ, ಜೋರಾಗಿರುವಂಥ ಚಪ್ಪಾಳೆ ಕೊಡಬೇಕು. ಎಸ್, ನೋ ಪ್ರಾಬ್ಲಮ್. ಸೊ ನಾನು ಅವ್ರನ್ನ ಯಾಕೆ ಕರೆದೆ ಅಂತಂದರೆ ಇಲ್ಲಿ ಇಷ್ಟೊಂದು ಟೀಮ್ ಇದೆ.
ಆ ಟೀಮಲ್ಲಿ ಎಲ್ಲರೂ ಕೂಡ ಅಂದರೆ ಟೀಮ್ ಇರುತ್ತೆ ಆ್ಯಂಡ್ ಕೊರಿಯೋಗ್ರಾಫರ್ಸ್ ಇರ್ತಾರೆ, ಸಪೋರ್ಟರ್ಸ್ ಇರ್ತಾರೆ, ಇವರೆಲ್ಲ ಇರ್ತಾರೆ. ಬಟ್ ಇವರು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ನಾನು ಅವರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರು ಹೇಗೆ ಇವ್ರು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅವರು ತಮ್ಮ ಹೆತ್ತವರಿಗೆ ಒಂದು ಯಾವ ರೀತಿ ಖುಷಿ ಆಗ್ಬೋದು ನೋಡಿ, ಆ ಎಲ್ಲ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸರ್ವಿಸ್ ಏನಿದೆ, ನಿಮ್ಮ ಪ್ರೀತಿ ಏನಿದೆ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮನ್ನು ಪಡೆದಂತಹ ಇವರು ಡೆಫಿನೆಟ್ಲಿ ದೇ ಆರ್ ಬ್ಲೆಸ್ಡ್ ಅಂತ ಹೇಳ್ಬೋದು. ನಿಮಗೂ ದೇವರು ಖಂಡಿತ ಒಳ್ಳೇದು ಮಾಡಲಿ ಆ್ಯಂಡ್ ಮಾಡ್ತಾರೆ ಕೂಡ. ಸೊ ನಾವೆಲ್ಲರೂ ಬಂದು ಪರ್ಸ್ನಲಿ ನಿಮ್ಮನ್ನು ಮೀಟ್ ಮಾಡಿ ವಿಶ್ ಮಾಡ್ತೇವೆ, ಅಲ್ಲಿಗೆ ಬರ್ತೇವೆ. ಶಾಲ್ ವಿ ಡ್ಯಾನ್ಸ್ ಟುಗೆದರ್? ಯೆಸ್, ವಿ ಆರ್ ಕಮಿಂಗ್ ದೇರ್. ಯೆಸ್, ಪ್ಲೀಸ್ 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 ಪ್ಲೀಸ್. ರೆಡಿನಾ ಡ್ಯಾನ್ಸ್ ಮಾಡೋದಕ್ಕೆಲ್ಲ? ಯೆಸ್, ವೆರಿ ಗುಡ್. ಎಸ್, ಅದೇ ರೀತಿ ಇವರನ್ನ ಟ್ರೈನ್ ಮಾಡಿರೋವಂಥವ್ರು ನಮ್ಮ ಟಿ ವಿಯ ಆ್ಯಂಕರ್ ಆಗಿರೋವಂತಹ ಡಿಕ್ಸನ್ ಅವರು. ಸೊ ಅವ್ರ ತಂಡ ಸೇರ್ಕೊಂಡು ಇವ್ರನ್ನ ಟ್ರೈನ್ ಮಾಡಿದ್ದಾರೆ. ಸೊ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ವೆಲ್ಕಮ್ ಡಿಕ್ಸನ್ ಆ್ಯಂಡ್ ಅವರ ಇಡೀ ತಂಡ ನಮಗೆ ಫುಲ್ಲಿ ಸಪೋರ್ಟಿವ್ ಆಗಿದೆ. ಈ ಒಂದು ಡ್ಯಾನ್ಸ್ ವಾರಿಯರ್ಸ್ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಆಗಬೇಕು ಅಂತಂದರೆ ಅವ್ರ ಇಡೀ ತಂಡ ನಮ್ಮ ಜೊತೆ ಸಹಕರಿಸ್ತಾ ಇದೆ. ಸೊ ಡಿಕ್ಸನ್ಗೆ ಜೋರಾಗಿರೋವಂಥ ಚಪ್ಪಾಳೆ ಆ್ಯಂಡ್ ಫೆಂಟಾಸ್ಟಿಕ್ ಮ್ಯಾನ್, ಫೆಂಟಾಸ್ಟಿಕ್. ಸೊ ನೆನಪಿದೆ ಅಲ್ಲ? ಏನು ನೆನಪಿದೆ ಅವ್ರ ಬಗ್ಗೆ? ಸರ್ ಚಂದ ಮಾಡಿ ಡ್ಯಾನ್ಸ್ ಕಲಿಸ್ತಾರೆ, ಚಂದ ಮಾಡಿ ಸ್ಟೆಪ್ಪೀಸ್ ಕಲಿಸ್ತಾರೆ, ಜೋಗ್ ಮಾಡ್ತಾರೆ, ಪ್ರೈಸ್ ಮಾಡ್ತಾರೆ. ಮೈ ಗಾಡ್, ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್. ರೆಡಿ ಫಾರ್ ದ ಡ್ಯಾನ್ಸ್? ರೆಡಿ ಫಾರ್ ದ ಡ್ಯಾನ್ಸ್? ಅವ್ರು ಯಾರು ಗೊತ್ತಲ್ಲ? ಜಡ್ಜಸ್. ಹಾಂ, ಓಕೆ. ಅಂದರೆ ಅವರಿಗೆ ಅಷ್ಟೆಲ್ಲ ಗೊತ್ತಿಲ್ಲ, ಜಾಸ್ತಿ ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ಕೂರಿಸಿರೋದು. ಆಯ್ತಾ? ಓಕೆ, ರೆಡಿ? ಯಾ. ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು, ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಲವ್ಲಿ 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 ಲವ್ಲಿ, ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಕಲಿಸ್ಕೊಟ್ಟಿದ್ದೀರಾ. ಅವರಿಗೆ ಸ್ವಲ್ಪ ಕಡಿಮೆ ಗೊತ್ತಿತ್ತು, ಇವಾಗ ಫುಲ್ ಗೊತ್ತಾದಂಗೆ ಆಯಿತು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಆಗಿಲ್ಲ, ಸ್ವಲ್ಪ ಹಿಂದೆ ಹೋಗಿ. ಇನ್ನೊಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ವೆರ್ ಇಸ್ ಅ ಮೈಕ್? ಯಾ. ಸೊ ಒಬ್ಬರು ಬ್ಯೂಟಿಫುಲ್ ಸಿಂಗರ್ ಇದ್ದಾರೆ. ಮುಂದೆ ಬನ್ನಿ. ಏನು ಹೇಳಿದ್ರಿ ಹೆಸರು? ಸುಮಾ. ಹಾಂ, ಓಕೆ, ರೆಡಿ. ಒಂದು ನಿಮಿಷ. 3, 2, 1 ಸ್ಟಾರ್ಟ್. ನಿನ್ನ ಕ್ಷಣದಿಂದ ಯಾಕೋ ನನ್ನಲ್ಲಿಲ್ಲ, ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ, ನೀನೇ ನನಗೆಲ್ಲ, ನನ್ನ ಬಿಟ್ಟು ಬೇರೆ ಬೇಕಾಗಿಲ್ಲ. ಯು ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಡೆಫಿನೆಟ್ಲಿ ಈ ಒಂದು ತಂಡದಿಂದಾಗಿ ನಮ್ಮ ಈ ಒಂದು ಥ್ಯಾಂಕ್ ಯು. ಈ ಒಂದು ತಂಡದಿಂದಾಗಿ ನಮ್ಮ ವೇದಿಕೆಯ ಗೌರವ ಏನಿದೆ ಅಥವಾ ಆ ಒಂದು ವ್ಯಾಲ್ಯೂ ಏನಿದೆ ತುಂಬಾ ಜಾಸ್ತಿ ಆಯಿತು. ಆ್ಯಂಡ್ ನಿಮಗೆ ಇನ್ನಷ್ಟು ಬ್ಯೂಟಿಫುಲ್ ವೇದಿಕೆಗಳು ಸಿಗಲಿ ಆ್ಯಂಡ್ ಮುಂದಿನ ರೌಂಡಿಗೆ ಹೋಗಲೂಬಹುದು ನೀವು. ಪ್ಲೀಸ್ ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಆ್ಯಂಡ್ ಆಲ್ ಕಂಟೆಸ್ಟೆಂಟ್ಸ್ ಆ್ಯಂಡ್ ಕೊರಿಯೋಗ್ರಾಫರ್ಸ್ಗೂ, ಇವರು ವಿಶೇಷವಾಗಿ ದೇವರ ಮಕ್ಕಳಾಗಿರೋದ್ರಿಂದ ಇವತ್ತಿನಿಂದ ನಮ್ಮ ಜೊತೆ ಫಿನಾಲೆ ತನಕ ಕಾಂಪಿಟೇಟರ್ಸ್ ಆಗಿ ಇರ್ತಾರೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ವಿತ್ ದ ಪರ್ಮಿಷನ್ ಆಫ್ ನಮ್ಮ ಟಿ ವಿ. ಸೊ ಆರ್ ಯು ಆಲ್ ದೇರ್ ಟು ಸಪೋರ್ಟ್ ದೆಮ್? ಎಸ್, ಥ್ಯಾಂಕ್ ಯು. ಆ್ಯಂಡ್ ವಿಶೇಷವಾಗಿ ನಮ್ಮ ಟಿ ವಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ ಇವರ ಪರವಾಗಿ. ಇಂಥ ಒಂದು ಟ್ಯಾಲೆಂಟಿಗೂ ನಮ್ಮ ಟಿ ವಿಯಿಂದ ಸಪೋರ್ಟ್ ಬರ್ತಿರೋದು ನಿಜವಾಗ್ಲೂ ಶ್ಲಾಘನೀಯ. ಓಕೆ, ಆ್ಯಂಡ್ ನೀವು ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನ ಸಲ್ಲಿಸ್ತಾ ಇದ್ವಿ. ಅದು ಇನ್ನೂ ಸ್ಪೆಷಲ್ ಆಗಿದೆ ಬಿಕಾಸ್ ಆಫ್ ದೆಮ್. ಟ್ರೂ ಟ್ರಿಬ್ಯೂಟ್ ಇದೊಂದು. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ವಿಜಯ್ ಡಿಕ್ಸನ್, ಯು ಆರ್ ಡೂಯಿಂಗ್ ರಿಯಲಿ ಗುಡ್ ಜಾಬ್. ಇದಕ್ಕೂ ಒಂದು ಡೆಫಿನೆಟ್ಲಿ ಒಂದು ಪಾಸಿಟಿವ್ ವೈಬ್ ಬರ್ತಾ ಇರುತ್ತೆ ನಿಮಗೆ. ಸೊ ಎಸ್ ಮ್ಯಾಮ್, ನೀವು ಕೂಡ ಇದರ ಆ್ಯಕ್ಚುಯಲ್ ಬ್ಯಾಕ್ ಬೋನ್ ನೀವೇ. ಸೊ ಇಂಥ ಒಂದು 1000 ಸಿಸ್ಟರ್ಸ್, ಸಪೋರ್ಟರ್ಸ್, ಟೀಚರ್ಸ್ ನಮಗೆ ಬೇಕು. ಸೊ ಇನ್ನಷ್ಟು ಪುನೀತ್ ರಾಜ್ಕುಮಾರ್ ಹುಟ್ಟೋಕ್ಕೆ ಸಾಧ್ಯ. ಇಂಥವ್ರು ಇದ್ದರೆ ನಮ್ಮ ಜೊತೆ ಡೆಫಿನೆಟ್ಲಿ ಇದು ಸಾಧ್ಯ. ಸೊ ಇವತ್ತು ನಾನು ಜಡ್ಜಾಗಿ ಇಲ್ಲಿ ಬಂದಕ್ಕೆ ಇವತ್ತಿದು ಆ್ಯಕ್ಚುಲಿ ಪುನೀತ ಕುಣಿತ ಇವತ್ತು ಪಾವನವಾಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಇವರ ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ಅವ್ರನ್ನ ಇವಾಗಲೇ ಕರೆಯೋದಲ್ಲ? ಎಸ್. ಓಕೆ, ಸೊ ಪೇರೆಂಟ್ಸ್ ಒಂದ್ಸಲ ವೇದಿಕೆಗೆ ಬನ್ನಿ ದಯವಿಟ್ಟು. ಎಸ್, ದಯವಿಟ್ಟು ಪೇರೆಂಟ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ವೇದಿಕೆಗೆ ಬನ್ನಿ. ಆ್ಯಂಡ್ ಜೋರಾಗಿರುವಂಥ ಚಪ್ಪಾಳೆ ಕೊಡಬೇಕು. ಎಸ್, ಓಕೆ, ಎಸ್.
ಜಾಸ್ತಿ ಏನೂ ಕೇಳೋದಿಲ್ಲ. ಎಸ್, ಮುಂದೆ ಬನ್ನಿ ನೀವು ಮುಂದೆ ಬನ್ನಿ, ನೀವು ಹಿಂದೆ ಇರಬೇಕು. ನೀವು ಮುಂದೆ ಬನ್ನಿ, ನಿಮ್ಮ ಪೇರೆಂಟ್ಸ್ ಎಲ್ಲ ಮುಂದೆ ಬನ್ನಿ. ನಾನು ಜಾಸ್ತಿ ಏನು ಕೇಳಲ್ಲ, ಒಬ್ಬರ ಹತ್ರ ಕೇಳ್ತೀನಿ. ಸೊ ಇಷ್ಟೊಂದು ಜನರಿಗೆ ಸ್ಫೂರ್ತಿ ಆಗ್ತಾ ಇದ್ದಾರೆ ನಿಮ್ಮ ಮಕ್ಕಳು. ನಮಗೂ ನಾವೆಲ್ಲ ಹೆಂಗೆ ಅಂತಂದರೆ ನಮ್ಮ ಪಾಸಿಟಿವನ್ನು ಬದಿಗಿಟ್ಟು ಕೊರತೆಗಳನ್ನು ಹುಡುಕ್ತಾ ಇರ್ತೀವಿ ಲೈಫಲ್ಲಿ. ಸೊ ಇದಿಲ್ಲ ಹಾಗೆ ಹೀಗೆ ಅಂತ. ಬಟ್ ಇವರನ್ನು ನೋಡಿದ್ಮೇಲೆ ಲೈಫಲ್ಲಿ ಪಾಸಿಟಿವ್ ಅಷ್ಟೇ ಮುಖ್ಯ ಅನ್ನೋವಂಥದ್ದನ್ನು ಅವರೆಲ್ಲ ಕಲಿಸಿದ್ದಾರೆ ನಮಗೆ. ಸೊ ಏನು ಹೇಳ್ತೀರಾ ಮೇಡಮ್ ನೀವು? ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಹೌದು, ನೀವು ಹೇಳಿದ್ದು ತುಂಬ ಖುಷಿ ಆಯಿತು. ಅನೀಸ್ ಸರ್ ನಮಗೆ ನಮ್ಮ ಈ ಮಕ್ಕಳಿಗೆ ಫೈನಲ್ ತನಕ ಹೋಗಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ತುಂಬ ತುಂಬ ಸಂತೋಷ ಕೊಟ್ಟಿತ್ತು ನಮಗೆ. ನಮ್ಮ ಟಿ ವಿಯವರಿಗೆ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗಿ ನಮ್ಮ ಮಕ್ಕಳು ನಮಗೆ ಯಾವಾಗಲೂ ಇರ್ತಾರೆ ಅಂತ ಹೇಳಿ ಒಂದು ಸಂತೋಷ ಇದೆ. ಅದೇ ಮತ್ತು ನಮ್ಮ ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ತುಂಬ ಅವರಿಗೆ ಮೇಲೆ ಬರಲಿಕ್ಕೆ ಎಲ್ಲ ತುಂಬ ಅವಕಾಶ ಕೊಡ್ತಾರೆ. ಮತ್ತು ತುಂಬ ಒಳ್ಳೆ ಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಎಲ್ಲ ಕಲಿಸ್ತಾ ಇದ್ದಾರೆ. ಟೀಚರ್ಸ್ನವರಿಗೆ ಎಲ್ಲ ನನ್ನ ಧನ್ಯವಾದಗಳನ್ನು. ಫ್ಯಾಂಟಾಸ್ಟಿಕ್. ಆ್ಯಂಡ್ ಅವ್ರ ಬಗ್ಗೆ ನಿಮಗೆ ಹೆಮ್ಮೆ ಇದೆ, ನಿಮ್ಮ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ, ನಿಮ್ಮೆಲ್ಲರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇವಾಗ ಎಸ್, ಥ್ಯಾಂಕ್ ಯು. ಅವಾಗ ಯಾರು ಜಾಸ್ತಿ ಮಾತಾಡಿದ್ದು ನೀವಲ್ಲ. ಸೊ ಇವಾಗ ನಮಗೊಂದು ಸಣ್ಣ ಬ್ರೇಕ್ ತಗೊಳ್ಳೋ ಟೈಮ್. ಸೊ ನಾನು ಹೇಳ್ದಂಗೆ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡ್ ಬರ್ತೇನೆ. ನೀವು ಟೇಕ್ ಎ ಶಾರ್ಟ್ ಬ್ರೇಕ್. Welcome back after the break to your favorite show, that is NAMMA TV presents Yamuna Asha City Dance Warrior Season 2, powered by Amrit Noni and Nippon Paints. ಆ್ಯಂಡ್ ಕ್ಯಾಲ್ಸಿಬ್ರೈಟ್ ಟೂತ್ ಬ್ರಷ್ ಆ್ಯಂಡ್ ಟೂತ್ ಪೇಸ್ಟ್ ಬಗ್ಗೆ ಡೆಫಿನೆಟ್ಲಿ ನೀವು ಕೇಳಿರ್ತೀರಾ. ನಮ್ಮ ಟಿ ವಿಯಲ್ಲಿ ಅದರ ಆ್ಯಡ್ ಎಲ್ಲ ಬರ್ತಾ ಇರುತ್ತೆ. ನಾನು ಮೊನ್ನೆ ಯಾರೋ ಹೇಳ್ತಾ ಇದ್ರು ನಮ್ಮ ಟಿ ವಿನಲ್ಲಿ, ಇದು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ. ಯೂಸ್ ಮಾಡಿದೆ ಆ್ಯಂಡ್ ಇವಾಗ ಡೈಲಿ ಅದು ಯೂಸ್ ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ನೀವು ಕೂಡ ಯೂಸ್ ಮಾಡಿ, ನಿಮಗೂ ಇದೇ ಫೀಲ್ ಬರುತ್ತೆ ಅನ್ನೋವಂಥದ್ದು ನನ್ನ ನಂಬಿಕೆ. ಆ್ಯಂಡ್ ಇವಾಗ ನಮ್ಮ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗುವಂತಹ ಟೈಮ್. ಇವಾಗ ಇನ್ನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ BC ರೋಡಿನ ಒಂದು ಪ್ರಖ್ಯಾತ ತಂಡದಿಂದ. ದ್ಯಾಟ್ ಈಸ್ Extreme Dance Crew from BC Road. King of the cinema, ಕಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. Dance with the poo, dance with the poo. Oh, ನಟ ಸಾರ್ವಭೌಮ, he is boss of the karma. ನೋಡ್ರಪ್ಪೋ ಪಾಪಿಗಳೆಲ್ಲ ಹೊಂಟ್ರು ಲಾಂಗ್ ಟ್ರಿಪ್ಪು. Dance with the poo, dance with the poo. ಹಾಯ್, ನನ್ನ ಫ್ರೆಂಡ್ ಬಂದಿಯಾನೆ. ಯಾವ ಫ್ರೆಂಡು? ಅದ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಲ್ಲ. ಓಹ್, ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನೇನ್ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪ ಅವ್ರು ನೀನು ಲವ್ ಮಾಡ್ತಿದ್ದಾರೆ. ನೀನೇನ್ ತಮಾಷೆ ಮಾಡ್ತಿದ್ಯಾ? ನೋ, ಐ ಆಮ್ ಸೀರಿಯಸ್. ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನೀನ್ ಅನ್ನ ಇದೇ ಮೊದಲನೇ ಸರಿ ನೋಡ್ತಿರೋದು. ಆಗ್ಲೇ ಅಷ್ಟೇ, ಇಲ್ಲೇನು ಬರುತ್ತೋ ಅದು ನಾನು ಇಲ್ಲಿಂದ ಡೈರೆಕ್ಟಾಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟು ಬೇಗ? ಓಕೆ, 1 ಗಂಟೆ ಬಿಟ್ಟು ಹೇಳ, ಇಲ್ಲ 1-2 ದಿನ ಬಿಟ್ಟು ಹೇಳ. ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಿಂದ ಬರೋದು ಒಂದೇ ಮಾತು, ಐ ಲವ್ ಯು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಅಲ್ಲ ಅಲ್ವೇ ಅಲ್ಲ. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು.
ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನೀನ್ ಶುರು ಮಾಡಿದ್ರೆ ಗಲಾಟೆ, ನಾನ್ ಮಾಡಿದ್ರೆ ದಂಡಯಾತ್ರೆ. ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನುಗ್ಗೋಕೆ, ಯಾರು ಎದುರಾಳಿ ಬೇಕಕ್ಕೆ. ನಮ್ಮಿದೆ ಅನ್ಬೇಡ, ನಂಬಿ ಕೊಡ್ಬೇಡ, ಮೈ ಮರೆತು ಕರಿಬೇಡ. ನೆನಪಿರುಣ ಸೈಲೆಂಟ್ ಅಂತ, ನಾ ಸ್ಮೈಲಿಂಗ್ ಅಂತ, ನಾನು ಸಿಗಬೇಡ. Feel the power. Feel the power. Feel the power. Feel the power. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಓಕೆ, ಬಿ ಸಿ ರೋಡಿನ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಅವರ ಒಂದು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸನ್ನು ನೋಡಾಯಿತು. ಆ್ಯಂಡ್ ಹೇಗನ್ನಿಸ್ತು ನಿಮಗೆ? ಏನು ಜಾಣಿರಾಗೆ ಮಸ್ತ್ ಖುಷಿ ಅನ್ನೆ. ಹಾಂ, ನಾನು ಅಕ್ಲೇಂಜಿನ ಅಲ್ಲಿ ಬೇರೆ, ದ್ಯಾಟ್ ಇಸ್ ಇಂಪಾರ್ಟೆಂಟ್. ಅದೇ ಇಂಕ್ಲಿಗಿತ್ತೆ ಮುಂದೆ ಬಚ್ಚಿದ್ದೀನಿ ಮೂರು ಜನ ಜಾಸ್ತಿ ಬಚ್ಚಾವನಿಗೆ ತುಂಬ ಆಗಲ್ಲ. ಕೇನ್ಗ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಡೈರೆಕ್ಟ್ಲಿ ವಿಲ್ ಗೋ ಟು ಸೂರಜ್ ಅನಿಲ್. ಹಾಯ್ ಎಕ್ಸ್ಟ್ರೀಮ್. ಹಾಯ್ ಸರ್. One simple and very good impactful performance. Thank you so much sir. Thank you. Mast major mistakes dala inga tuyartiki janchinda, but well coordinated and choreography wise la Puneeth Rajkumar na kelavu songs that mandar aw justified adan. Yes. And mast ishta inda banda the center girl. Yeah. She was very attractive and she was there to the point panperate ancha performance. What's your name? Harshika. Harshika, edna class? Third standard. Superb. So edda dance mantarir, edda expression itunda, and future don jedda actor lovely. Dapanda a love scene mantnaga irna expression, attitude, like ir counter korna hero na voice, it was very amazing. Thank you. Okay, so junior Rakshita of Mangalore. Okay, so ಅದ್ರ ಬಗ್ಗೆ ಒಂದು ಎಲ್ಲಿ ವಿಷಯ ಬಂದಿರ್ತೀನಿ ಸರ್. ಎಸ್ ಇಂಚನೆ ಅಂಕಲ್ ಸೀನಿಯರ್ ಟೀಮ್ ಕಾಂಪಿಟೇಷನ್ ಪೋನಾಗ ಒಂಜಿ ಸ್ಟಂಟ್ಸ್ ಮನ್ಪನಾಗ ಮಿತ್ತಿರ್ ತಿರ್ತು ಬೂಡ್ದು ಅಲ್ಲಿ ಒಂಚೂರು ಕಣ್ಣದ ಒಂಚೂರು ಪ್ರಾಬ್ಲಮ್ ಬೈದಾನೆ. ಸೊ ಆಂಡಲ್ ಅಲ್ಲಿ ಡ್ಯಾನ್ಸ್ ಮಿತ್ತ ಪ್ರೀತಿ ದಿದ್ದು ಇನಿಕ್ಕನಾಗ ಅದಕ್ಕೆ ಗ್ಲಾಸ್ ಪಾಡ್ನ ಒಂಚೂರು ಕ್ಲಿಯರ್ ಅದು ತೋಜು ಗ್ಲಾಸ್ ಪಾಡ್ಜಿನ ಆತು ಕ್ಲಾರಿಟಿ ಅದು ತೋಜಿ. ಸೊ ಆಂಡಲ ಎಂಕಲ್ನ ಟೀಮ್ನ ಮಿತ್ತು ಬೊಕ್ಕ ಅಲ್ಲಿಗೆ ಡ್ಯಾನ್ಸ್ನ ಮಿತ್ತು ಒಂಜಿ ಖುಷಿ ಇತ್ತದು ಅಲ್ಲಿ ಬರ್ತದಿನ ಬಂದ ಗ್ರೇಟ್ ಎಂಕ್ಲ. Wow, fantastic. I salute her. I ಜಾಸ್ತಿ ಅನ್ ಸಲ್ಯೂಟ್ ಏರೇ ಮನ್ಬೇಕು ಅಲ್ಲ ಪ್ಯಾರೆಂಟ್ಸ್ಗೆ ದಾಯಪನ್ಲೆ ಈ ಏಜ್ ಅಲೆಗೆ ಅರ್ಥ ಆಪುಜಿ, ಬಟ್ ಪ್ಯಾರೆಂಟ್ಸ್ ನಕುಲು ಆ ಧೈರ್ಯದ ಇದು ಪಿರೋರ ನಿಕಲ ಮಿತ್ ನಂಬಿಕೆ ದಿದಾಕ್ಲ ಅಲೆಂಗೆ ಕಡಪದೆ. ಸೊ ಐ ಸಲ್ಯೂಟ್ ದೇರ್ ಪ್ಯಾರೆಂಟ್ಸ್ ಆಲ್ಸೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ದಾಯಪಂಡ ಒಂಜಿ ಟ್ಯಾಲೆಂಟ್ ಕೆಲವರು ಇಂಚಿಂದ ಆಪುಂಡು, ಇಟ್ಸ್ ಬ್ಯಾಡ್ ಟೈಮ್ ಆರ್ ಬ್ಯಾಡ್ ಲಕ್, ಬಟ್ ಅವನ್ ಕಂಟಿನ್ಯೂ ಮನ್ನ ಒಂಜಿ ಕ್ರೇಜ್ ಒಂಜಿ ಗಟ್ಸ್ ಮಾತರೆಗ್ಲ ಪುಜ್ ಅರ್ಧ ಪೋಪೇರ್ ಬಿಡ್ಪೇರ್. ಸೊ ಐಟ್ ಮಸ್ತ್ ಸ್ಟ್ರಗಲ್ ಉಪ್ಪು ಆರ್ಟಿಸ್ಟ್ ಲೈಫೇ ಅಂಚೆನು. ಸೊ ಎಸ್ ಇರ್ನ ಡಾನ್ಸ್ ಮಸ್ತ್ ಶೋಕ್ ಆತಂಡು ಆ್ಯಂಡ್ ಫ್ಯೂಚರ್ಡ್ ಯಾನೊಂಜಿ ಮಲ್ಲ ಇರನ್ ಸೂಪರ್ ಸ್ಟಾರ್ ತೂಯರೆ ಖಂಡಿತ ಇಷ್ಟಪಡಪೆ ಅವು ಆವಡಂದು ಯಾನ್ ದೇವಡ ನಟ್ವೆ. ಓಕೆ, ಆ್ಯಂಡ್ ನಿಕಲ್ನಲ್ಲಿ ಅಂಚನೆ ಇಡೀ ಡ್ಯಾನ್ಸ್ ಕೋಆರ್ಡಿನೇಷನ್ ಎಡ್ಡೆತನ್ ಏನೋ ಒಂಜಿ ಸಜೆಷನ್ಸ್ ಇಫ್ ಯು ಗೆಟ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಸಿಂಪಲ್ ಸ್ಟೆಪ್ಡ್ ಕೋಆರ್ಡಿನೇಷನ್ ಮಾತ್ರ ಕನ್ನೋಲಿ, ಬಟ್ ಸಮಥಿಂಗ್ ಒಂಜಿ ಯುನೀಕ್ ಕ್ರಿಯೇಟಿವ್ ಆದ ಒಂಜಿ ಐಡಿಯಾಸ್ ಬೊಕ್ಕ ಸ್ಟೆಪ್ಸ್ ಇತ್ತನ ನಲ್ಲ ಒಂಚೂರು ಬ್ಯಾಂಗ್ ಆನ್ ಸ್ಟ್ಯಾಂಡಿಂಗ್ ಓವೇಷನ್ ಪರ್ಫಾರ್ಮೆನ್ಸ್ ತಿಕ್ಕುನಕ ನಿಕಲ್ ಮನ್ಪೋಡು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you so much, and yes, arege enna sayedilla malla hats off. At the same time, so injina mata malpna onchuru safety ge prati oriyala prati team dakalla onchuru importance korle, and definitely sadakari yeru panenanda enchina andala prayatna barondu berate akal epalna onji dina sadhana malperge. So definitely irla onji sadhana malplega I wish you all the best, and Anvita Sagar.
ಎಕ್ಸ್ಟ್ರೀಮ್ ಇಂದು ಮೀನಿಂಗ್ ಏನು? ಎಕ್ಸ್ಟ್ರೀಮ್ ಮೀನಿಂಗ್ ಮೀನ್ಸ್ தொத்த தொதியா அந்த பண்ணது கன்னட அடுப்பான பேர். ஸோ எக்ஸ்ட்ரீம் லெவல் அந்த பண்ணது எக்ஸ்ட்ரீம் வந்து பண்ணது ஆக்சுவலி அது ஆயுதத்தினி பண்ண எங்கெல்லாம் டான்ஸ் கிளாஸ் இப்போ நீ 5th ಫ್ಲೋರ್. ಸೊ ಬತ್ತಿನಕಲ್ ಪೂರೆ ಲಂಚದ ಪೇರು ಇದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೀವ್ ಅಲ್ಪ ಉಂಟು. ಸೊ ಐಕೋಸ್ಕರ ಪಂಡದು ಎಂಕ್ಲು ಸ್ಪ್ಲಿಟ್ ಲಾಸ್ಟ್ ಒಂಜಿ 10 years ದುಂಬು ಸ್ಪ್ಲಿಟ್ ಆನಾಗ ಯಾನ್ ಅಂಚ ಪುದರ್ದಿದ್ದು ಆ ಜಾಗ. ಓಕೆ okay, 5th floor is okay. But I want to see your dance performance also in the 5th floor, 15th floor, 20th floor and 25th floor. So like the name, yeah, make the dance also. It was very good. To be very frank, it was very good. Well coordinated also. But Nanala would. Yes, we are expecting a lot from you guys. Yes, so okay. On a whole was good, but make it extreme. Okay, yes, thank you. Thank you so much. Our balnekane 5th floor, 10th floor, 15th floor, 20th floor. ಮತ್ತೆ ಪೋನಾಗ ಲಿಫ್ಟ್ ಉಂಡು ಅಂತುಲೆ ಸ್ಟೆಪ್ಸ್ ಬರ್ರಬಂಗ. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಕಿಶೋರ್ ಸರ್ ಎಂಜಾಯ್. ಆ ಬಾಲ್ಯದ ಇಂಕ್ ಒಂಜಿ ವರ್ಡ್ ಪನ್ನೆರು ದಾದ ಪಂಡ ಈರ್ನ ಲೆಕ್ಕನೆ ಒಂಜಿ ಇನ್ಸಿಡೆಂಟ್ ಎಂಕಲ್ ಆದಿತ್ತು ನನ್ನ ಲೈಫಡ್ ರೂಪೇಶ್. ಯಾನು ಅವೇ ರಿಯಾಲಿಟಿ ಶೋಡ್ ಒಂದು ಪರ್ಫಾರ್ಮ್ ಮಲ್ಪನಾಗ ಆನ್ ಸ್ಟೇಜ್ ಅನ್ನ ನೀ ಡಿಸ್ಲೊಕೇಟ್ ಆದಿತ್ತು. ಓಕೆ ಓಕೆ ಬಕ್ಕ ಡಾಕ್ಟರ್ ಬಂದಿದ್ದಾರೆ ಇಂಕ್ 8 months ಇಂಕ್ ಡಾನ್ಸ್ ಮಲ್ಪೆರೆ ಬಲ್ಲಿ ಅಂಚ 5 minutes ಅದು ಯಾನ್ ನೆಕ್ಸ್ಟ್ ಕೂಡ ಸ್ಟೇಜಿಗೆ ಹೋದು ಅವೇ ಪರ್ಫಾರ್ಮೆನ್ಸ್ ಫುಲ್ ಆನ್ ಮಲ್ತದು ಯಾನ್ ಕೂಡ ಬೈದೆ ಬೊಕ್ಕ ಹೋದ ಯಾನ್ ಹಾಸ್ಪಿಟಲ್ ಪೋದ್ ಜತ್ತೀನಿ ದಾಯಿಕ್ ಪಂಡ ಇಂಕ್ ಅರೆನ್ ತೂನಾಗ ಇಂಕ ಎನ್ನ ಒಂಜಿ ಫೀಲ್ ಬತ್ತನೆ ಇಂಕ ಪನೋಡು ಪಂದ ಅಂಡೆ. ಸೊ ಯಾನ್ ಪೂರ ಡಾನ್ಸಸ್ ನಗ್ಲಿಲ್ಲ ಒಂದುವೇ ಪನ್ಪಿನಿ ನೆವರ್ ಹೆವರ್ ಗಿವ್ ಅಪ್ ಒಯ್ಕಲ ಅವಡು ಯಾನ್ ಇದು ಈ ನೆಟ್ಟು ಕುಲೊಂದೆ ಪಂದ ಎನ್ನ ಡಾನ್ಸ್ ಇಂಕ್ ನುಪ್ಪು ಕೊಡ್ತುಂಡು. ಸೊ ಯಾನ್ ಆತೆ ಬಂಗಾಲ ಬೈದೆ ಯಾನ್ ಇಡೆ ಮೊಟ್ಟ ಬರಡುಂದಾಂಡ ಏತೋ ಮಿತ್ತು ತಿರ್ತಾ ಆತಂಡು ಮಲ್ಲ ತಪ್ಪಾದುಪ್ಪು ಆದಲಾದುಪ್ಪು. ಬಟ್ ಯಾನ್ ಎನ್ನ ಲೈಫುಡು ಡಾನ್ಸಿನ ಆ್ಯಪಲ್ ಬುಡ್ದು ಕೊಡ್ತಿಜಿ ಐಕೋಸ್ಕರ ಯಾನ್ ಈ ಚೇರ್ಡು ಬತ್ತದು ಕುಲ್ದೆ. ಸೊ ಐಕೊಂಜಿ ಆ್ಯಪಲ ರೆಸ್ಪೆಕ್ಟ್ ಕೊರ್ಲೆ ಬೊಕ ಈರ್ನ ಪನ್ಪಿನಿ ಪಂಡ ಇರೆಗ್ ನನಲ ಇರ್ ಎಡ್ಡೆ ಎಂಜಿ ಲೆವೆಲ್ಗೆ ಪೋಪಾರು ಬಾಲೆ ಇರೆಗ್. ಗಾಡ್ ಬ್ಲೆಸ್ ಯು. ಪರ್ಫಾರ್ಮೆನ್ಸ್ ವೈಸ್ ಬರ್ಪೆ ಬಾರಿ ಒಂಜಿ ಆ ಬಾಲ್ಯದ ಆ್ಯಕ್ಟಿಂಗ್ ಬಾರಿ ಒಂಜಿ ಶೋಕ ಆತನ್ ನಿಕ್ಲೆನ ಹೋಲ್ ಕ್ರೂ ಎಡ್ಡೆ ಉಲ್ಲರ್. ಬಟ್ ನಿಕ್ಲೆಗ್ ನನ್ನಲ್ಲ ಅನ್ವಿತಾ ಮ್ಯಾಮ್ ಪನ್ಲೆಕನ್ನೆ ನಿಕ್ಲೆ ನನ್ನಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಪದಂಪೋಲಿ ನಿಕ್ಲೆಡ್ ಆ ಕೆಪಬಿಲಿಟೀಸ್ ಉಂಡು. ಯಾನ್ ಇರೇನು ತೋತೆ ಯಾನ್ ಇತ್ತತ್ತು ಯಾನ್ ಇರೇನು ಅಷ್ಟು ದಿಂಚಿ ತೊಗೊಂದಿಲ್ಲ ಯಾನ್. ಸೊ ಗೈಸ್ ಬಕ್ಕಲ್ ಅಪ್ ಆ್ಯಂಡ್ ಗುಡ್ ಲಕ್. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಮ್ಯಾಮ್ ಪನ್ಲೆಕ್ಕ ಪಂಡರು. ಥ್ಯಾಂಕ್ ಯು ಸೋ ಮಚ್ ಸರ್. ಇರಾಗ ಎಂಚೊಂಡು ಎಂಚ ಮನಸ್ಸು ನಂಜಲೇಪ್ಲೆ ಯಾನ್ ಅಗಡ್ ಬಂಡೆ ಅಂತ ಅನ್ವಿ ಪೋದು ಅನ್ವಿತಾ ಅನ್ವತ ಅಲ್ಲೇ ಪೋಡೋದು ಎಂಜೀರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ಎಕ್ಸ್ಟ್ರೀಮ್ ಇರ್ನ ಡ್ಯಾನ್ಸ್ 5th ಫ್ಲೋರ್ ಉಂಡು ಅವ್ರು ಲಿಫ್ಟ್ ಉಂಡೆ ಅವ್ರು ಲಿಫ್ಟ್ ಉಂಡು ಇತ್ತೆ ಪಿರ ಚೇಂಜ್ ಬಂದೆ ಇದೇ 3rd ಫ್ಲೋರ್ ಬೈದಿನಿ ಮೀನ್ಸ್ ಇತ್ತೆ ಬಂಡೆ ರತಿ ನಾನು ಕೂಡ ಮಿತ್ತೆ ಬೋರ್ಡ್ ಪಿರ ನಾನು 2nd ಫ್ಲೋರ್ ಮಿತ್ತೆ ಬೋರ್ಡ್ ಲಿಫ್ಟ್ ಪೋಡಿ ಇಜಿನಾಗ ನಿಂಜ ಎಕ್ಸ್ಟ್ರೀಮ್ ಎಸ್ ಲಿಫ್ಟ್ ಪಾಡ್ರಿಗೆ ಏನು ನಮ್ಮ ಟಿವಿ ದಾಕಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್ ಎಡೆ ಆವಡೆ ನನ್ನ ಎಡೆ ಪರ್ಫಾರ್ಮೆನ್ಸ್ ಕೊರ್ಪ್ಲೆಕ್ ಆವಡೆ. ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಮೀನಿ ಬತ್ತನ ದಾದ ಎಕ್ಸ್ಪೆಕ್ಟ್ ಮನ್ಪುಲಿ ನಿಕ್ಲಿಡ್ದು ಜೀವನೋಡು ಒಂಜಿ ಗುರಿ ಬೋಡು ಬೊಕ್ಕರೇನ ಮಿತ್ತು ಉರಿ ಇಪ್ಪೆರವೆಲ್ಲಿ ಪನ್ನೊಂದು ಎಂಕಲ ಪರ್ಫಾರ್ಮೆನ್ಸ್ ಖಂಡಿತವಾದ ಜೀವನೋಡು ಒಂಜಿ ಗುರಿ ಬೋಡು ಪಿರೋಡು ಒಂಜಿ ಗುರು ಬೋಡು ಬೇತಕಲ ಮಿತ್ತು ಉರಿ ಇಪ್ಪೆರವೆಲ್ಲಿ ಎಂಕಲ ಪರ್ಫಾರ್ಮೆನ್ಸ್ ಖಂಡಿತವಾದ ಮನ್ಪು. ಸೂರಜ್ ಸರ್ ಗೊತ್ತಾನದೆ. ಎನಿವೇಸ್ ಬಾಳ ಇರಕ್ದಾಲ ಪಂಡ್ರಂಡೆ ಸೊ ಇರ್ನ ಬಗ್ಗೆನೇ ಎಂಗ್ಲ ಬಾತಿರ್ನೆ ಬಟ್ ಇರಕ್ದಾಲ ಪಂಡ್ರಂಡೆ ನಾನೊಂಜಿ ಜನದ ಪಂಡಕ್ಕೆ ಪಂಡ ಒಂಜಿ ಗಂಟೆ ಎಂಗ್ಲ ಮುಗಿಯೋಡು ಬಟ್ ನೋ ಪ್ರಾಬ್ಲಮ್ ಆಳ ಅಲ್ಪ ಸುರ್ಮಂತಲ್ಲಿ ಈ ಎನ್ನ ಬಗ್ಗೆ ಒಂಜಿ ಪಾನೋಡಿ ಇರೆನ್ ತೊಂಡೊಂಜಿ ಮಸ್ತ್ ಕ್ರಶ್ ಬಟ್ ಕ್ಲಾಸ್ಗೆ ಬರೆಯರೆ ಗೊತ್ತಿಜ್ಜಿ ಅಲ್ಲ ಒಂಜಿ ಡೈರೆಕ್ಟ್ ಮೊಬೈಲ್ ಓದೊಂದು ಬರಿ ಬರಿಟ್ ಉಂತದೊಂಜಿ ಸೆಲ್ ಏನೋಟಿಗೆ ಒಂಜಿ ಏಪ ಸೆಲ್ಫಿ ದೆ ಬಂದು ಕಾತೊಂದು ಖಂಡಿತ ನಾನು ಪಂಡ್ರೆ ಬಿಡ್ತೋಡದೆ ಇನ್ನೇನು ಮಾತು ಬಿಡ್ತೀನಿ ಇಂಚ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಇರ್ನ ಸಪೋರ್ಟ್ ಮೋಕ್ ಎಂಜನ್ ಪಡಾವೆ. ಥ್ಯಾಂಕ್ ಯು ಸೋ ಮಚ್ ನೈಸ್ ಮೀಟಿಂಗ್ ಯು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಅಂಚಾನದನ್ನ ಖಂಡಿತ ನಿಕ್ಲು ನೆಕ್ಸ್ಟ್ ರೌಂಡ್ಗೆ ಬರ್ಪ್ಲಾಗ ಆವಡೆ ಒಂದು ಸ್ಪೆಷಲ್ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ನಿರ್ಮಾಣ ಆಗಿರುವಂತಹ ನಮ್ಮ ಟಿವಿಯ ವೇದಿಕೆ. ಸೊ ಮುಂದೆ ಬರ್ತಾ ಇದ್ದಾರೆ ವಿ ರಾಕ್ಸ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಉಡುಪಿ. 1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಮುದ್ದಿನ ಅಪ್ಪು, ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್.
ಯಾರೇ ಬಂದ್ರು ನಿಲ್ಲೋನು, ಯಾರೇ ಗೆದ್ರು ನಿಂತೋನು, ಭೂಮಿ ಮೇಲೆ ನಿನ್ನ ಮಾರ್ಕು ಅಳ್ಸಕ್ಕಾಗತ್ತಾ? ಶೋ ಆಫ್ ಇಲ್ಲ ಶೋ ಮ್ಯಾನು, ಅನ್ಸಿದ್ದನ್ನೇ ಹೇಳೋನು, ನಿನ್ನ ನುಡಿ ಬೆಂಕಿ ಕಿಡಿ ಆರ್ಸಕ್ಕಾಗತ್ತಾ? ಫಾಲೋಯರ್ನು ಮಾಡೇ ಇಲ್ಲ ಕೊನೆ ತನಕ ನಮ್ದೇ ದಾರಿ, ಫಾಲೋಯಿಂಗು ಅದೇ ತರ ರೆವಲ್ಯೂಷನರಿ. ಕೊಟ್ಟನಿಗೆ ಎನ್ನುತ್ತದೆ ಕೆಣಕಿ ನೋಡು ಒಂದು ಸಾರಿ, ಬ್ರೇಕಿಂಗ್ ನ್ಯೂಸ್ ಇದೆ ಗೈಡು ಲೈನು ಫಾಲೋ ಮಾಡಿ. ರೂಲು ಒಪ್ಪಂದೆ ರೂಲ್ಸು ಒಪ್ಪಂದೆ, ಎಂದಿಗೂ ಮೆರಿಬೇಡ, ನೆನಪಿಡು ನೀ ದೊಡ್ಡೋನಾತು, ನೀ ದುಡ್ಡೋನಾತು, ಈ ಹಿಸ್ಟ್ರಿ ಮರಿಬೇಡ. Feel the power, feel the power. ಅಪ್ಪು, ರಾಘಣ್ಣನ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆಯಂತೆ. ದೇವರ ಹಾಡಿದು ಅದು ಎಂದು ಬದಲಾಗದು, ಭರವಸೆಯೇ ಹೊಸ ಬೆಳಕು, ನಿಜ ಪ್ರೀತಿ ನಿಯಮ ಇದು. ಕ್ಷಣಕ್ಕೊಮ್ಮೆ ಸನಿಹ, ಕ್ಷಣಕ್ಕೊಮ್ಮೆ ವಿರಹ, ಹಣೆ ಮೇಲೆ ಕುಳಿತ ಆ ವಿಧಿಯ ಬರಹ. ಈ ಭೂಮಿಯೇ ಸುರವೀಣೆಯು, ಸ್ವರತಂತಿಯೇ ನಾನು ನೀನು, ನುಡಿಸೋನದೇ ಕೊನೆಯ ಹಾಡು. ಕನ್ನಡ ಚಲನಚಿತ್ರಗಳಲ್ಲಿ ನೃತ್ಯಕ್ಕೆ ಮಾದರಿಯಾಗಿ ನಿಂತ ಅಪ್ಪು ಅವರ ನೃತ್ಯ ಎಂದರೆ ಹಸುಗೂಸುಗಳಿಗೂ ಅಚ್ಚುಮೆಚ್ಚು. ನಟ ಸಾರ್ವಭೌಮ, he is king of the cinema. ಕಾಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. Dance with the poo, dance with the poo. ಒಬ್ಬ ತಮ್ಮ ನಮಗೆ ಪವರ್ ಅಂತ, ಇದು ಪವರೇ ಒಂದ್ಮೇಲೆ ನಾವು ಬಲ್ಪ್ ಏನ್ ಮಾಡಕ್ಕಾಗುತ್ತೆ ಅಂತ ಅನ್ಕೊಂಡು ಅವ್ನು ಇದೇ ಸ್ಟೇಜ್ ಅಲ್ಲಿ ಇದೇ ವೇದಿಕೆ ರಾಜ್ಕುಮಾರ್ ಫಂಕ್ಷನ್ ಅಲ್ಲಿ ನನ್ನ ಆಯ್ಸ್ ನಿನ್ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನ್ ಮಾಡ್ದ ನೋಡಿ, ಅವ್ನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟು, ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದ್ರೂ ಮಾಡಿ ನಾನು ಕಳಿಸಿ ಅವ್ನು ಕರ್ಸ್ಕೊಬಿಡಿ ಪ್ಲೀಸ್, ಭಾರಿ ಕಷ್ಟ ಆಗುತ್ತೆ ನನಗೆ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ. ಸಂಚಾರಿ ಸಂಚಾರಿ ಸಂಚಾರಿ, ನಡೆಸೋನು ವಿಧಿ ನೋಡು, ನಡೆಯೋದೇ ನಿನ್ನ ಪಾಡು. ಮನಸ್ಸು ದೇಹ ಯಾವುದು ಕೂಡ ಅಪ್ಪು ಇನ್ನಿಲ್ಲ ಅನ್ನೋ ಒಪ್ಕೋತಾನೆ ಇಲ್ಲ. ಆ ಕ್ಷಣದಲ್ಲಿ ಹಿಡಿದ ಒಂದು ಶೋಕ ಇನ್ನು ಬಿಟ್ಟೇ ಇಲ್ಲ. ಒಂದು ಮುತ್ತಿನ ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ವಾವ್, ವಾಟ್ ಅ ಲವ್ಲಿ ಪರ್ಫಾರ್ಮೆನ್ಸ್. ಬೇರೆ ಬೇರೆ ಫೋಟೋಗಳನ್ನು ತೋರಿಸಿದ್ರಿ, ನಾವೆಲ್ಲ ನೋಡ್ದಿರೋ ಅಂಥ ಕೆಲವು ಅಪರೂಪದ ಫೋಟೋಗಳು ಕೂಡ ಅದರಲ್ಲಿತ್ತು. ಒಟ್ಟಾರೆ ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೆ ನೆನೆಯೋದಕ್ಕೆ ನೀವು ಕೂಡ ಒಂದು ಕಾರಣ ಆದ್ರಿ ಅಂತ ಹೇಳ್ಬೋದು. ಆ್ಯಂಡ್ ಹೇಳಿ, ಈ ಒಂದು ವೇದಿಕೆಯ ಬಗ್ಗೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಯಾಕೆ ಈ ವೇದಿಕೆ ಚೂಸ್ ಮಾಡ್ಕೊಂಡ್ರಿ, ಏನು ವಿಷಯ? ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ಗೆ ಈ ವೇದಿಕೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಕ್ಲಾಸ್ ಓಪನ್ ಆಗಿ 3 years ಮಾತ್ರ ಆಗಿದೆ ಅಷ್ಟೇ. ಸೊ ಏನು ಒಂದೇ ಕಾಂಪಿಟಿಷನ್ಸ್ಗೆಲ್ಲ ಹೋಗೋಣ ಅಂತ, ನಮ್ಮ ಪವರ್ ಏನಂತ ತೋರಿಸೋಣ ಅಂತ. ವಾವ್, ದಾಟ್ ಇಸ್ ಕಾನ್ಫಿಡೆನ್ಸ್ ಯಾರ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಒಂದೇ ಒಂದು ಡೌಟು, ನಿಮ್ಮಲ್ಲಿ ಅಂದರೆ ಏನಾದರೂ
ಮಾನದಂಡ ಇದೆ ಅಂದರೆ ಈ ಥರನೇ ಇಷ್ಟೇ ಹೈಟ್ ಇರಬೇಕು, ಅವ್ರಿಗಷ್ಟೇ ಪರ್ಮಿಷನ್ ಅಂತ. ಇವರೊಬ್ಬರನ್ನ ಬಿಟ್ಟರೆ ಎಲ್ಲ ಸೇಮ್ ಹೈಟಲ್ಲೇ ಇದ್ದಾರೆ. ಅದಕ್ಕೆ ಆದರೆ ಇದೆಯಾ? ಇಲ್ಲ ಇಲ್ಲ, ಯಾವ ಹೈಟು ಆಗುತ್ತೆ ಅಲ್ವಾ? ಓಕೆ, ಸೊ ಹೇಗಾಯ್ತು ಅಂತ ಕೇಳೋಣ. ಯಾರ ಹತ್ರ ಕೇಳೋಣ ಫಸ್ಟು? ಸುರೇಶ್ ಸರ್ ಹೇಳಿ ಸರ್ ಪ್ಲೀಸ್. ಹಾಯ್ ವೀರಾಕ್ಸ್. ಹಲೋ ಸರ್. ಇವತ್ತು ನನಗೆ ಗರ್ಲ್ಸ್ ಪವರ್ ಕಾಣಲಿಕ್ಕೆ ಸಿಕ್ತು ಸ್ಟೇಜಲ್ಲಿ. ಯಾಕೆಂದರೆ ಡಾನ್ಸ್ ವೇರಿಯಸಲ್ಲಿ ತುಂಬ ಟೀಮ್ಸ್ ಇದೆ, ಹೆಚ್ಚಿನ ಟೀಮಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇದ್ದಾರೆ. ಸೊ ನಿಮ್ಮ ಟೀಮಲ್ಲಿ ಓನ್ಲಿ ಗರ್ಲ್ಸ್ ನನಗೆ ಇದ್ದಾರೆ. ಸೊ ಎಸ್, ಗರ್ಲ್ಸ್ ಪವರ್ಸ್ ಕಾಣಲಿಕ್ಕೆ ಸಿಕ್ತು. ಆ್ಯಂಡ್ ಬ್ಯೂಟಿಫುಲ್ ಕಾಸ್ಟ್ಯೂಮ್, ವೆರಿ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ವೆರಿ ರೇರ್ ಕಾಂಬಿನೇಷನ್ಸ್ ಮಾಡಿದ್ದಾರೆ, ಸಿಲ್ವರ್, ಬ್ಲ್ಯಾಕ್ ಆ್ಯಂಡ್ ಮೆರೂನ್. ಸೊ ಗುಡ್, ಯು ಆರ್ ಆಲ್ ಸೀಯಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸು ಒಂದು ಪುನೀತ್ ರಾಜ್ಕುಮಾರ್ ಸಾಂಗಿಗೆ ಹೇಗೆ ಪರ್ಫಾರ್ಮೆನ್ಸ್ ಬೇಕಿತ್ತು ಆ ಥರ ಪರ್ಫಾರ್ಮೆನ್ಸ್ ನಂಗೆ ಕಾಣಲಿಕ್ಕೆ ಸಿಕ್ತು. ಆ್ಯಂಡ್ ವೆರಿ ಯುನೀಕ್ ಸ್ಟೆಪ್ಸ್ ಇತ್ತು, ವೆರಿ ಯುನೀಕ್ ಫಾರ್ಮೇಷನು ಇತ್ತು. ನನಗೆ ಫ್ಲೋರಲ್ಲಿ ನೀವೇನು ಫಾರ್ಮೇಷನ್ಸ್ ಮಾಡಿದ್ರ ಫ್ಲೋರ್ ಮೂಮೆಂಟ್ಸಲ್ಲಿ ಅದು ತುಂಬ ಯುನೀಕ್ ಅನಿಸ್ತು. ನನಗೆ ಇಲ್ಲಿ ಎಲ್ ಸಿ ಡಿಯಲ್ಲಿ ನೋಡಿದೆ ನಾನು, ಅದನ್ನು ಪರ್ಫೆಕ್ಷನ್ ಇತ್ತು ಅದರಲ್ಲಿ, ವೆರಿ ಪರ್ಫೆಕ್ಟಾಗಿ ಮಾಡಿದ್ರ. ನೀವು ಸ್ವಲ್ಪ ವರ್ಕ್ ಮಾಡಬೇಕಂದ್ರೆ ಫಿನಿಷಿಂಗ್ ಆಫ್ ದ ಸ್ಟೆಪ್ಸ್, ಅಂದರೆ ನಿಮ್ಮ ಟೀಮಲ್ಲಿ ಒಂದು 5 ಜನ ಫಿನಿಷಿಂಗ್ ಮಾಡಿದರೆ ಮತ್ತೊಂದು 5 ಜನ ಸ್ವಲ್ಪ ವೀಕ್ ಕಾಣಿಸ್ತಾರೆ. ಸೊ ಸಿನ್ಸ್ ಇಟ್ಸ್ ಎ ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್, ದಯವಿಟ್ಟು ನೋಡ್ಕೊಳ್ಳಿ ನಿಮ್ಮ ಕೋಆರ್ಡಿನೇಷನ್ ಮತ್ತು ಫಿನಿಷಿಂಗ್ ಆಫ್ ದ ಸ್ಟೆಪ್ಸ್ ಎಲ್ಲರೂ ಒಂದೇ ಥರ ಬರುವ ಥರ. ಇದೊಂದು ಬಿಟ್ಟರೆ ಇಟ್ ವಾಸ್ ಅನ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಎಸ್, ಅನ್ವಿತಾ ಸಾಗರ್. ನನ್ನ ಕೆಲವೊಂದು ಪಾಯಿಂಟ್ಸ್ನ ಸರ್ ಹೇಳಿಬಿಟ್ರು, ಬಟ್ ಹಾಯ್. ಹಲೋ ಮ್ಯಾಮ್. ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್, ಜೊತೆಗಿರೋದ ಜೀವ ಎಂದಿಗೂ ಜೀವಂತ ಅಂತ ಹೇಳಿ ನಾವೇನು ಹೇಳ್ತಾ ಇದ್ದೀವೋ, ದಟ್ ಆಗ್ತಾರೋ ಎಲ್ಲ ಎಪಿಸೋಡಲ್ಲೂ ಇಟ್ ಈಸ್ ಕಮಿಂಗ್ ಬ್ಯಾಕ್ ಅಗೇನ್ ಆ್ಯಂಡ್ ಅಗೇನ್. ಆ ಲೈನ್ ಪದೇ ಪದೇ ಹಿಟ್ ಆಗ್ತಾ ಇದೆ. ಇಟ್ಸ್ ಅ ವೆರಿ ನೈಸ್ ಪರ್ಫಾರ್ಮೆನ್ಸ್ ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್. ಸೆಕೆಂಡ್ಲಿ, ಸರ್ ಹೇಳ್ದಂಗೆ ಮೂಮೆಂಟ್ಸ್ನ ಫಿನಿಷ್ ಮಾಡಿ, ಅಕಸ್ಮಾತ್ ಫಿನಿಷ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಕಿಲ್ ಒನ್ ಮೂಮೆಂಟ್. ಒಂದು ಮೂಮೆಂಟ್ನ ಕಿಲ್ ಮಾಡಿಬಿಟ್ಟು ಗೋ ಫಾರ್ ದ ನೆಕ್ಸ್ಟ್ ಮೂಮೆಂಟ್. ಅಂದರೆ ಆಗ್ತಾ ಇಲ್ಲ, ಯಾರ್ದೋ ಒಬ್ರ ಕೈಯಲ್ಲಿ ಆಗ್ತಾ ಇಲ್ವಾ, ಸ್ಟಾಪ್ ಇಟ್ ರೈಟ್ ದೆನ್ ಗೋ ಫಾರ್ ದ ನೆಕ್ಸ್ಟ್ ಮೂಮೆಂಟ್. ಹಾಗೆಯೇ ನೀಟ್ ಇರಲಿಲ್ಲ, ನಾರ್ಮಲ್ ಸ್ಟೆಪ್ಸ್ ನೀವೇನು ಹಾಕ್ತೀರ ಅದು ನೀಟಾಗಿರಲಿಲ್ಲ. ಇಟ್ ವಾಸ್ ಲೈಕ್ ಫಾಸ್ಟ್ ಆ್ಯಂಡ್ ಸ್ಲೋ. ಸರ್ ಹೇಳ್ದಂಗೆ 5 ಜನ ಬೇಗ ಮಾಡ್ತಾರೆ, ಇನ್ನು 5 ಜನ ಸ್ಲೋ ಆಗಿ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಒಂದು ಟೇಕ್ ಕೇರ್ ಮಾಡಿ. ಬಟ್ ಎಕ್ಸ್ಪ್ರೆಷನ್ಸ್ ವೇರ್ ವೆರಿ ನೈಸ್, ಆನ್ ಪಾಯಿಂಟ್. ಆ್ಯಂಡ್ ಸಾಂಗ್ ಸೆಲೆಕ್ಷನ್ಸ್, ಸುದೀಪ್ ಸರ್ ವಾಯ್ಸಿಂದ ಹಿಡಿದ್ಬಿಟ್ಟು ನಿಮ್ಮ ಎಲ್ಲ ಸಾಂಗ್ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ದ ಫಾರ್ಮೇಷನ್ಸ್ ವೇರ್ ವೆರಿ ಬ್ರಿಲಿಯಂಟ್. ಅಂದರೆ ಕೆಲವೊಂದು ಫಾರ್ಮೇಷನ್ಸ್ ಗೊತ್ತೇ ಇರಲಿಲ್ಲ ಆ ಥರನೂ ಮಾಡಬಹುದು ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಲುಕಿಂಗ್ ವೆರಿ ನೈಸ್. ಬಟ್ ಮೂಮೆಂಟ್ಸ್ ಬಗ್ಗೆ ಪ್ಲೀಸ್ ಟೇಕ್ ಕೇರ್ ಮಾಡಿ. ಅದರಿಂದ ವೆರಿ ನೈಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್ ಪ್ಲೀಸ್. ವೀರಾಕ್ಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ನಿಮ್ಮದು ಕಾಸ್ಟ್ಯೂಮ್, ಸೂರಜ್ ಅವರು ಹೇಳಿದಂಗೆ ಕಾಸ್ಟ್ಯೂಮ್ಸ್ ವೆರಿ ಅಟ್ರಾಕ್ಟಿವ್. ನಿಮ್ಮದು ಹೇರ್ ಸ್ಟೈಲ್ ಆಗಲಿ ಸಮಥಿಂಗ್ ಲೈಕ್ ಏನೋ ಹೇರ್ ಸ್ಟೈಲಲ್ಲಿ ಮಾತ್ರ, ಸಾರಿ ಟು ಇಂಟರಪ್ಟ್, ನೀವು ಕಿಶೋರ್ಗೆ ಕಾಂಪಿಟೇಷನ್ ಕೊಡ್ತಿದ್ದೀರಿ ಕೃತಿ ಅವರು. ಎಸ್, ಪರ್ಫಾರ್ಮೆನ್ಸ್ ವೈಸ್ ಅದೇ ಸ್ವಲ್ಪ ಕೋಆರ್ಡಿನೇಷನಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇತ್ತು. ಇಟ್ಸ್ ಓಕೆ, ನಾವು ಇನ್ನೂ ನಿಮಗೆ ಟೈಮ್ ಇದೆ. ಫ್ಲೋರ್ ವರ್ಕ್ ಮಾಡಿದ್ರಿ, ನೀವೊಂದು ಸರ್ಕಲ್ ಫಾರ್ಮೇಷನ್ಸ್ ಮಾಡಿದ್ದೀರಾ, ದಟ್ ವಾಸ್ ವೆರಿ ನೈಸ್. ಕಾನ್ಸೆಪ್ಟ್ ಮತ್ತು ಲಾಸ್ಟ್ ಫ್ರೇಮ್ ಇತ್ತಲ್ವ ನಿಮ್ಮದು, ಫೋಟೋ ಫ್ರೇಮ್ಸ್, ರೂಪೇಶ್ ಹೇಳಿದಂಗೆ ಡಿಫ್ರೆಂಟ್ ಫೋಟೋಸ್ ನೋಡೋಕ್ಕೆ ಸಿಕ್ತು. ಮತ್ತು ಆ ಫ್ರೇಮನ್ನು ನೀವು ಹೇಗೆ ಯೂಸ್ ಮಾಡಿದ್ದೀರಲ್ವ, ಲೈಕ್ ಎಲ್ಲರೂ ಬಂದು ಫೋಟೋ ತೋರಿಸಿದ್ರು ಹೋದ್ರು. ನೋ, ಯು ಗೈಸ್ ಯೂಸ್ಡ್ ಇಟ್ ವೆರಿ ಕ್ಯೂಟ್ ನೈಸ್ಲಿ. ಮತ್ತು ಲಾಸ್ಟ್ ಎಂಡ್ಸ್ ಅಷ್ಟೇ ಆಗಿತ್ತು ಕರೆಕ್ಟಾಗಿ. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಅದು ಕೇಳಬೇಕು ಅಂತ ಇದ್ದೆ, ನಿಮ್ಮ ಹೇರ್ ಸ್ಟೈಲ್ ಅಂತೂ ಸಖತ್ ಡಿಫ್ರೆಂಟ್ ಆಗಿದೆ. ಇವಾಗ ಅನ್ವಿತಾ ಅವರು ಆ ಥರ ಮಾಡಬೇಕು ಅಂತಂದರೆ ಏನು ಟಿಪ್ಸ್ ಕೊಡ್ತೀರಾ, ಹೇಗೆ ಮಾಡ್ಬೋದು, ಅದು ಏನದು ವಿಷಯ? ಟಿಪ್ಸ್ ಅಂತಲ್ಲ, ಇದು ಬೈ ಬರ್ತೆ ಹಾಗೆ. ಅಂದರೆ ಬೈ ಬರ್ತೆ ಹಾಗೆ ಇರುತ್ತಲ್ಲ, ಅಂದರೆ ಅದು ಡಿಸೈನ್ ಮಾಡಿದ್ದಾನೆ ಹಂಗಿರಬೇಕು ಅಂತ? ಇಲ್ಲ ಹಾಗೆ ಅಂದರೆ ಎಂತ ಮಾಡಲಿಲ್ಲ ಹಾಗೆ ಫಸ್ಟ್ ಇಂದ ಸರ್. ಓಕೆ, ಎಣ್ಣೆ ಅದಿದೆಲ್ಲ ಏನೋ ಜಾಸ್ತಿ ಹಾಕಿಲ್ಲ ನೀವು? ಸೀಗೆಕಾಯಿ ಎಣ್ಣೆ, ಸೀಮೆ ಎಣ್ಣೆ, ಐ ಮೀನ್ ಸೀಮೆ ಎಣ್ಣೆ ಹಾಕಲ್ಲ, ಇದು ತೆಂಗಿನಕಾಯಿ ಎಣ್ಣೆ. ಹೇಳಿ. ಅಂದರೆ ಎಣ್ಣೆ ಹಾಕಿದ್ರು ಕೂಡ ಡ್ರೈ ಆದಾಗ ಹೀಗೆ ಇರ್ತದೆ. ಓಕೆ, ಸೊ ಹಾಗಾದ್ರೆ ನಿಮಗೋಸ್ಕರನೇ ದೇವ್ರು ಕೊಟ್ಟರು ಅಂತ ಸ್ಪೆಷಲ್ ಹೇರ್ ಸ್ಟೈಲ್ ಅಲ್ವಾ? ಗಿಫ್ಟ್. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮುಂದಿನ ರೌಂಡಿಗೆ ಬಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಕೋಆರ್ಡಿನೇಷನ್, ಫಸ್ಟ್ ಆಫ್ ಆಲ್ ಕೋಆರ್ಡಿನೇಷನ್ ತುಂಬ. ಸೊ ಆ ಎಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡು ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅಂತಲ್ವಾ? ಸೊ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಟೀಮಲ್ಲಿ ಹುಡುಗಿರೇ ಯಾಕೆ ಹುಡುಗರಿಲ್ಲ? ಗರ್ಲ್ಸ್ ಪವರ್ ತೋರ್ಸೋಣ ಅಂತ.
ಅಂದರೆ ನೀವೇ ಸುಮ್ಮನೆ ರೀಸನ್ ಕೊಟ್ಟಿದ್ದ ಅನ್ಯ ಅದು ಕಾನ್ಸೆಪ್ಟ್ಗೆ ಆಗಲ್ಲ ಅಂತ ಹುಡುಗರನ್ನೆಲ್ಲ ಪಕ್ಕಕ್ಕೆ ಇಟ್ಟಿದ್ದು. ಇಲ್ಲ ಇಲ್ಲ ಹಾಗೆ ಅಂತ ಓಕೆ, ಎನಿವೇಸ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಪಿಸೋಡ್ನ ಮುಗಿಸೋವಂತಹ ಸಮಯ ಬಂದಿದೆ ಆ್ಯಂಡ್ ಎಪಿಸೋಡ್ ಮುಗಿಸೋವಂಥ ಟೈಮಲ್ಲಿ ಒಂದು ಖುಷಿಯ ವಿಚಾರ ಇರುತ್ತೆ. ಅದೇನು ಅಂತಂದರೆ ವಾರಿಯರ್ ಆಫ್ ದ ಡೇ ಅನ್ನೋವಂಥ ಒಂದು ಅವಾರ್ಡ್ ಸಿಗುತ್ತೆ ಆ್ಯಂಡ್ ಅವರಿಗೆ ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಅವಕಾಶ ಕೂಡ ಇರುತ್ತೆ. ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಅವರು ಸೇಫಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಸೊ ಅದು ಯಾರು, ಏನು, ಯಾರಿಗೆ ಸಿಗುತ್ತೆ ಆ ಒಂದು ವಾರಿಯರ್ ಆಫ್ ದ ಡೇ ಅನ್ನೋವಂಥ ಅವಾರ್ಡ್? ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ಅದಕ್ಕೆ ಉತ್ತರ ಕೊಡುವಂಥವ್ರು ನಮ್ಮ ಜಡ್ಜಸ್. ಸೊ ಯಾರಾಗ್ತಾರೆ ನೋಡೋಣ ಬನ್ನಿ. ಓವರ್ ಟು ದ ಜಡ್ಜಸ್. ಓಕೆ, ಸೊ ಇವತ್ತಿನ ಎಪಿಸೋಡ್ನ ವಾರಿಯರ್ಸ್ ಆಫ್ ದ ಡೇ ಈಸ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ BC Road ಆ್ಯಂಡ್ ದೇ ಗೆಟಿಂಗ್ ಅ ಚಾನ್ಸ್ ಟು ಗೋ ಟು ದ ನೆಕ್ಸ್ಟ್ ರೌಂಡ್ ಡೈರೆಕ್ಟ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ BC Road. ಆ್ಯಂಡ್ ಇದನ್ನು ಈ ಒಂದು ಅವಾರ್ಡನ್ನು ಕೊಡೋದಕ್ಕೆ ಐ ರಿಕ್ವೆಸ್ಟ್ ನಮ್ಮ ಟಿವಿಯ ಎಡಿಟರ್ಗಳಾಗಿರೋಂತಹ ಬಾಲು ಸರ್ ಅವರು ದಯವಿಟ್ಟು ಬರಬೇಕು, ಬಾಲು ಕುಲಾಲ್ ಅವರು. ಆ್ಯಂಡ್ ಅದ್ರ ಜೊತೆಗೆ ಸತೀಶ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಟಿವಿಯ ಎಡಿಟರ್. ಆ್ಯಂಡ್ ಬಾಲು ಅವರು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಬಂದರೆ ಅವರ ಎಡಿಟಿಂಗ್ ಕೂಡ ಅದರಲ್ಲಿರುತ್ತೆ, ಅದರಿಂದಾಗಿ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಪ್ಲೀಸ್. ಆ್ಯಂಡ್ ಎಕ್ಸ್ಟ್ರೀಮ್ ವಾರಿಯರ್ಸ್ ಆಫ್ ದ ಡೇ ತಗೊಳ್ತಾ ಇರೋ ಎಲ್ಲ ಕಂಟೆಸ್ಟೆಂಟ್ಸಿಗೂ ನಮ್ಮ ಕಡೆಯಿಂದ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ವಿ ಆರ್ ಸೆಂಡಿಂಗ್ ಯು ಡೈರೆಕ್ಟ್ಲಿ ಫಾರ್ ದ ನೆಕ್ಸ್ಟ್ ರೌಂಡ್ ಬಿಕಾಸ್ ವಿ ಹ್ಯಾವ್ ಹೋಪ್ಸ್ ಆನ್ ಯು. ನಾವು ಅದನ್ನು ಏನೋ ಒಂದು ನಂಬಿಕೆ ಇಟ್ಟು ಕಳಿಸ್ತಾ ಇದ್ದೀವಿ. ಅದನ್ನು ಪ್ಲೀಸ್ ಹೋಲ್ಡ್ ಆನ್ ಮಾಡಿ, ಕೀಪ್ ದಟ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಶೋ ಆ್ಯಂಡ್ ಆಫ್ ವಾಟ್ ಎವರ್ ಯು ಹ್ಯಾವ್ ಶೋನ್ ಟು ಅಸ್. ನೆಕ್ಸ್ಟ್ ಲೆವೆಲಲ್ಲಿ ಬಂದಾಗ ಅದನ್ನು ಕಮ್ಮಿ ಮಾಡ್ದೇ ಇನ್ನೂ ಸೂಪರಾಗಿ ಕೊಟ್ಟು ಮತ್ತೆ ನೆಕ್ಸ್ಟ್ ಲೆವೆಲಿಗೆ ಕಳಿಸೋ ಥರ ಮಾಡಿ. ಅವಾರ್ಡನ್ನು ಕೊಡಬೇಕು. ಫ್ಯಾಂಟಾಸ್ಟಿಕ್. ವಾರಿಯರ್ ಆಫ್ ದ ಡೇ ಅಂದರೆ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ಸ್. ಮುಂದಿನ ರೌಂಡ್ಗೆ ವಿದೌಟ್ ಎನಿ ಡೌಟ್ ಆರ್ ವಿದೌಟ್ ಎನಿ ಟೆನ್ಷನ್ ಗೆಟಿಂಗ್ ಕ್ವಾಲಿಫೈಡ್. ಕಂಗ್ರ್ಯಾಚುಲೇಷನ್ಸ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ ನೆಕ್ಸ್ಟ್ ರೌಂಡಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಓಕೆ, ಅದರ ಜೊತೆಗೆ ಅಂದರೆ ಡೈರೆಕ್ಟ್ ಎಂಟ್ರಿಯನ್ನು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅವರು ಪಡೆದ್ರು ಸೆಕೆಂಡ್ ರೌಂಡ್ಗೆ. ಅದರ ಜೊತೆ ಈ ಒಂದು ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಎಪಿಸೋಡಲ್ಲಿ ತುಂಬಾ ಸ್ಪೆಷಲ್ ಆಗಿರೋವಂತಹ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಇತ್ತು. ಆ್ಯಂಡ್ ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ಡ್ಯಾನ್ಸ್, ಇನ್ನಷ್ಟು ಮನೋರಂಜನೆ, ಇನ್ನಷ್ಟು ಸ್ಪೆಷಲ್ ಪರ್ಫಾರ್ಮೆನ್ಸಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಅಲ್ಲಿ ತನಕ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಕಾಯಬೇಕು ಅಂತಂದರೆ ಅದಕ್ಕೂ ಟೆನ್ಷನ್ ಇಲ್ಲ. ನಮ್ಮ ಟಿವಿ ನೋಡ್ತಾ ಇದ್ರೆ ಇನ್ನಷ್ಟು ಬ್ಯೂಟಿಫುಲ್ ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಸೊ ಮತ್ತೆ ಭೇಟಿಯಾಗೋಣ ಇದೇ ವೇದಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. McCoy. A promise of happiness. Supportive partner. Dance Star Studio, Adyar, Bangalore.